ಹಲೋ. ಪುತ್ತೂರಿನ ತ್ರಿನೇತ್ರ ಕಾಂಪ್ಲೆಕ್ಸ್ ಇದರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು ಮಂಗಳೂರು, ಡಾಕ್ಟರ್ MK ಪ್ರಸಾದ್ ವೈದ್ಯರು, ಆದರ್ಶ ಆಸ್ಪತ್ರೆ ಪುತ್ತೂರು, ನಿಮಗೆ ಪ್ರೀತಿಪೂರ್ವಕ ಸ್ವಾಗತ ಸರ್. ನಮ್ಮ ಜೊತೆಗಿರುವಂತಹ ಅರುಣ್ ಪುತ್ತಿಲ, ಗುಡಿಯ ರಾಧಾಕೃಷ್ಣ ರೈ, ಶ್ರೀ ಬಾಲಚಂದ್ರ ಅವರು, ಶ್ರೀ ಮುಳಿಯ ಕೇಶವ ಪ್ರಸಾದ್ ಅವರು, ಶ್ರೀ ಪಂಜುಗುಡ್ಡ ಈಶ್ವರ ಭಟ್ ಅವರು, ಶ್ರೀ ರಮೇಶ್ ರೈ ಅವರು, ಮಹಮ್ಮದ್ ಅಲಿ ಅವರು, ಶ್ರೀ ಶಶಿಕುಮಾರ್ ರೈ ಬಾಲ್ಯೂಟು ಅವರು, ಡಾಕ್ಟರ್ UP ಶಿವಾನಂದ ಸರ್, ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಬರೀರಿ ಅವರಿಗೆ ಹೇಳಿ ಗೊತ್ತಾಗಬೇಕು. ಫಸ್ಟಿಗೆ ಪ್ರಾರ್ಥನೆ ಅವರು ಹೇಳ್ತಾರೆ. ಇವರು ಮತ್ತು ಪ್ರಸಾದ್ ಬಂದಾಗ ಮೊದಲಿಗೆ ಬಂದಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಸ್ವಾಗತವನ್ನು ಬಯಸುತ್ತಾ ತಾವೆಲ್ಲರೂ ಕೂಡ ಉಪಹಾರವನ್ನು ಸೇವಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ. ಉಪಹಾರ ಸೇವನೆ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ
ಹಲೋ ಹಲೋ, ದಯವಿಟ್ಟು ಎಲ್ಲರೂ ಕೂಡ ಉಪಹಾರವನ್ನ ಸೇವನೆ ಮಾಡಬೇಕು. ಸ್ಟೈಲು ಸೇರಿಕೊಂಡು ಒಂದು ಬೃಹತ್ ಅಂತ ಹೇಳಬಹುದು, ಒಂದು ಕಟ್ಟಡ ವಿನ್ಯಾಸ ಮಾಡಿ ಇವತ್ತು ಸಮಾಜಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದು ಕೂಡ ಬಹುಶಃ ಪುತ್ತೂರಿನ ಹೃದಯ ಭಾಗ ಹೇಳ್ಬೋದು. ಈ ಕಡೆ ಬಸ್ ಸ್ಟ್ಯಾಂಡು, ಎದುರುಗಡೆ ಆಸ್ಪತ್ರೆ, ಈ ಕಡೆ ಮಹಾಲಿಂಗೇಶ್ವರನ ಸಾನ್ನಿಧ್ಯ ಎಲ್ಲ ಇರುವಂಥ ಈ ಜಾಗದಲ್ಲಿ ಒಳ್ಳೆಯ ಒಂದು ಕಟ್ಟಡವನ್ನು ಕಟ್ಟಿ ಎಲ್ಲ ರೀತಿಯ ಇದು ಇರುವ ಹಾಗೆ ನೋಡ್ಕೊಂಡಿದ್ದಾರೆ. ಒಂದು ಸಣ್ಣ ಸಭಾಭವನ ಏನೋ ಇದಕ್ಕೆ ಆಗುವ ಹಾಗೆ ಕೆಳಗಡೆ ಸಾವಯವಕ್ಕೆ ಕೊಟ್ಟಿದ್ದಾರೆ. ಬೇರೆ ಎಲ್ಲ ಇನ್ನೂ ಹೆಚ್ಚಿನ ಆಗಬಹುದು. ಬಹುಶಃ ಗಿರಿಧರ ಹೆಗ್ಗಡೆಯವರು ಬಹಳಷ್ಟು ವರ್ಷಗಳಿಂದ ಈ ಉದ್ಯಮದಲ್ಲಿ ಇದ್ದಾರೆ. ಅವರ ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಮಹಾಲಿಂಗೇಶ್ವರನ ಎದುರುಗಡೆ ಬಂದು ಕೂತಿದ್ದಾರೆ. ಆ ತ್ರಿನೇತ್ರ ಅಂದರೆ ಮಹಾಲಿಂಗೇಶ್ವರ, ಅವನ ಹೆಸರಲ್ಲಿ ಮಾಡಿದ ಈ ಇದರಿಂದಾಗಿ ಇವತ್ತು ಕಾಂಪ್ಲೆಕ್ಸು ಎಲ್ಲ ಯಾರ್ಯಾರು ಇದರಲ್ಲಿ ವ್ಯಾಪಾರ ವಹಿವಾಟು ಪ್ರಾರಂಭ ಮಾಡ್ತಾರ ಅವರೆಲ್ಲರಿಗೂ ಶುಭವಾಗಲಿ. ಜೊತೆಗೆ ಈ ಮೂವರಿಗೂ, ಗಿರಿಧರ ಹೆಗ್ಗಡೆ ಇರ್ಬೋದು, ವೆಂಕಟ ಭಟ್ರು ಇರ್ಬೋದು, ಸೃಜನ್ ಇರ್ಬೋದು, ಮೂವರಿಗೂ ಇದರಲ್ಲಿ ಯಶಸ್ಸು ಕಂಡು ಪುತ್ತೂರಲ್ಲಿ ಇನ್ನೂ ಹೆಚ್ಚಿನ ಕಾಂಪ್ಲೆಕ್ಸ್ಗಳನ್ನು ಮಾಡಿ ಒಳ್ಳೆಯ ಬಿಲ್ಡರ್ಗಳು, ಒಳ್ಳೆಯ ರಿಯಲ್ ಎಸ್ಟೇಟ್ನವರು ಅಂತ ಹೆಸರು ಮಾಡುವ ಹಾಗೆ ಆಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ.
ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಇವತ್ತು ಪುತ್ತೂರಿನಲ್ಲಿ ಒಂದು ಉತ್ಸವದ ವಾತಾವರಣ. ಯಾಕೆಂತೇಳಿದರೆ ಪುತ್ತೂರಿನವರಿಗೆ ಎಲ್ಲರಿಗೂ ಬೇಕಾದಂತಹ ಸುದ್ದಿ ಬಳಗದಿಂದ ಹಾಗೂ ಅವರ ಸ್ನೇಹಿತರು ಜೊತೆಗೂಡಿ ಮಾಡಿದಂತಹ ತ್ರಿನೇತ್ರ ಕಟ್ಟಡ ಉದ್ಘಾಟನೆ. ಮಹಾಲಿಂಗೇಶ್ವರನ ಒಂದು ದೃಷ್ಟಿಯಲ್ಲೇ ಇರುವಂತಹ ಮಹಾಲಿಂಗೇಶ್ವರನ ನಡೆಯಲ್ಲೇ ಅಂತೇಳಿ ಹೇಳುವ ರೀತಿಯಲ್ಲಿ ಇವತ್ತು ತ್ರಿನೇತ್ರ ಉದ್ಘಾಟನೆಯಾಗಿದೆ. ಶಿವ ಕಣ್ಣು ಬಿಟ್ಟಿದ್ದಾನೆ ಅಂತೇಳುವಂತಹ ರೀತಿಯಲ್ಲಿ ಶಿವ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳುವಂಥದ್ದನ್ನು ಹಾರೈಸುತ್ತಾ ಈ ಒಂದು ತ್ರಿನೇತ್ರ ಕಟ್ಟಡ ಶ್ರೀಯುತ ಗಿರಿಧರ ಹೆಗಡೆ ಹಾಗೂ ವೆಂಕಟೇಶ್ ಭಟ್ ಹಾಗೂ ಸೃಜನ್ ಊರುಬೈರವರ ಒಂದು ನೇತೃತ್ವದಲ್ಲಿ ಬಹಳ ಸುಂದರವಾಗಿ ಮೂಡಿಬಂದಿದೆ. ಒಂದು ತ್ರಿಕೋನ ಆಕಾರದ ಒಂದು ಸೈಟಿನಲ್ಲಿ ಒಂದು ನಿವೇಶನದಲ್ಲಿ ಯಾವ ರೀತಿ ಕಟ್ಟಡ ಮಾಡಬೇಕು ಅಂತ ಹೇಳುವಂಥದ್ದನ್ನು ಒಂದು ಜನರಿಗೆ ತೋರಿಸಿಕೊಡುವ ರೀತಿಯಲ್ಲಿ ಈ ಒಂದು ಕಟ್ಟಡ ಮೂಡಿಬಂದಿದೆ. ಇದರಲ್ಲಿ ಬಹಳಷ್ಟು ಜನರು ವ್ಯವಹಾರ ಮುಂದೆ ನಿರ್ವಹಿಸಲಿಕ್ಕಿದ್ದಾರೆ. ಈಗಾಗಲೇ ಬೆಳಿಗ್ಗೆ ನಾನು ಮಳಿಗೆ ಸಾವಯವ ಮಳಿಗೆಯನ್ನು ಉದ್ಘಾಟಿಸಿದ್ದೇನೆ. ಅದೇ ರೀತಿ ಬಹಳಷ್ಟು ಮಳಿಗೆಗಳು ಮುಂದೆ ಬರಲಿಕ್ಕಿದ್ದಾವೆ. ಎಲ್ಲ ಮಳಿಗೆಗಳು ಅತ್ಯಂತ ಯಶಸ್ವಿಯಾಗಿ ಮುಂದುವರಿದು ಈ ಒಂದು ಕಟ್ಟಡದ ಮೂಲಕ ಈ ಒಂದು ಪ್ರಾಪರ್ಟೀಸ್ ಬಿಸ್ನೆಸ್ಸಿಗೆ ಏನು ಸೃಜನ್ ಊರುಬೈಲು ಹಾಗೂ ತಂಡ ಕಾಲಿಟ್ಟಿದೆ, ಇದು ಇನ್ನಷ್ಟು ಮುಂದುವರಿಯಲಿ, ಇನ್ನಷ್ಟು ಒಳ್ಳೆಯ ಕಟ್ಟಡಗಳನ್ನು ಪುತ್ತೂರಿನಲ್ಲಿ ನೀಡುವಂತಾಗಲಿ ಅಂತೇಳಿ ಹಾರೈಸುತ್ತಾ ಮಹಾಲಿಂಗೇಶ್ವರನ ಅನುಗ್ರಹ ಸದಾ ಇರಲಿ ಎಂದು ಹಾರೈಸುತ್ತೇನೆ. ವಂದನೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವ ಮಂಗಳೂರಿನ ಮಾಜಿ ಸಂಸದರಾಗಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್, ಆದರ್ಶ ಆಸ್ಪತ್ರೆಯ ವೈದ್ಯರಾಗಿರುವಂಥ ಡಾಕ್ಟರ್ ಎಂ.ಕೆ. ಪ್ರಸಾದ್ ಅವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂತಹ ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಹಿಂದೂ ಮುಖಂಡರು ಪುತ್ತೂರು, ಶ್ರೀ ಬೂಡಿಯಾರ್ ರಾಧಾಕೃಷ್ಣ ರೈ, ಬಿಜೆಪಿ ಮುಖಂಡರು, ಶ್ರೀ ಬಾಲಚಂದ್ರ ಉಪಾಧ್ಯಕ್ಷರು ಪುತ್ತೂರು ನಗರಸಭೆ, ಶ್ರೀ ಪಂಜುಗುಡ್ಡೆ ಈಶ್ವರ ಭಟ್ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಶ್ರೀ ರಮೇಶ್ ರೈ ಸದಸ್ಯರು ಪುತ್ತೂರು ನಗರಸಭೆ, ಶ್ರೀ ಮಹಮ್ಮದ್ ಅಲಿ ಮಾಜಿ ಸದಸ್ಯರು ನಗರಸಭೆ ಪುತ್ತೂರು, ಶ್ರೀ ಶಶಿಕುಮಾರ್ ರೈ ಬಾಲಿವುಡ್ ನಿರ್ದೇಶಕರು ಎಸ್ಸಿಡಿಸಿಸಿ ಬ್ಯಾಂಕ್ ಮಂಗಳೂರು, ಡಾಕ್ಟರ್ ಯು.ಪಿ. ಶಿವಾನಂದ್ MD ಸುದ್ದಿ ಸಮೂಹ ಸಂಸ್ಥೆಗಳು, ಇವರೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನೆಲ್ಲರನ್ನು ಕೂಡ ಕರೆತರಬೇಕು ಅಂತ ಈ ಕಟ್ಟಡದ ಮಾಲಕರಾಗಿರುವಂಥ ಶ್ರೀ ಗಿರಿಧರ ಹೆಗಡೆ, ಕೆ. ವೆಂಕಟೇಶ್ ಭಟ್, ಸೃಜನ್ ಊರುಬೈಲು ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭ. ತ್ರಿನೇತ್ರ ಅಂತಂದರೆ ಶಿವನ ನಾಮ ಇರುವಂತಹ ಈ ಕಟ್ಟಡದ ಉದ್ಘಾಟನೆಯ ಈ ಸಂದರ್ಭ ದೇವರ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ನಿಖಿತಾ ಪಾಣಾಜಿ ಅವರಿಂದ ಇದೀಗ ಪ್ರಾರ್ಥನೆ. हे गणनायक विघ्नविनाशक बुद्धिप्रदायक सुखदायक सिद्धिविनायक प्रमदनायक सिद्धिविनायक
प्रमथनायक गजराज मस्तक वरदायका हे गणनायक विघ्नविनाशक बुद्धिप्रदायक सुखदायक हस्तपरशुधर पाशाङ्कुशधर हस्तपरशुधर पाशाङ्कुशधर सिद्धिविनायक दीनोदार सिद्धिविनायक दीनोद्धार ಭಕ್ತಿಯೋಳ್ ನಮಿಸುವೆ ಏಕದಂತನೆ ನಿನ್ನ ಭಕ್ತಿಯೋಳ್ ನಮಿಸುವೆ ಏಕದಂತನೆ ನಿನ್ನ ಭಕ್ತ ಕೈವಾರಿ ಸುಖದಾರಿ ಭಕ್ತ ಕೈವಾರಿ ಸುಖಧಾರಿ ಹೇ ಗಣನಾಯಕ ವಿಘ್ನ ವಿನಾಶಕ बुद्धिप्रदायक सुखदायक बुद्धिप्रदायक सुखदायक बुद्धिप्रदायक सुखदायक ಧನ್ಯವಾದ ನಿಖಿತಾ ಪಾಣಾಜಿಯವರೇ. ಇದೀಗ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಲಿಕ್ಕಿದ್ದಾರೆ ಉಮೇಶ್ ಮಿತ್ತಡ್ಕ. ಎಲ್ಲರಿಗೂ ಶುಭ ಮುಂಜಾನೆ. ತ್ರಿನೇತ್ರ ಕಾಂಪ್ಲೆಕ್ಸ್ನ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸ್ತಾ, ಪುತ್ತೂರಿನ ವ್ಯವಹಾರ ಕ್ಷೇತ್ರ ಮತ್ತು ಇಡೀ ಪುತ್ತೂರಿಗೆ ಒಂದು 3 ಕಣ್ಣುಗಳಿದ್ದಂತೆ, ಪುತ್ತೂರಿನ ಇಡೀ ಪ್ರದೇಶದ 3 ಭಾಗಗಳಿಗೆ 3 ಕಣ್ಣುಗಳಿದ್ದಂತೆ ಇವತ್ತು ತ್ರಿನೇತ್ರ ಕಾಂಪ್ಲೆಕ್ಸ್ ತಲೆ ಎತ್ತಿ ನಿಂತಿದೆ. ಬಹುಶಃ ಅತ್ಯಲ್ಪ ಅವಧಿಯಲ್ಲಿ ಈ ಕಾಂಪ್ಲೆಕ್ಸ್ ಇವತ್ತು ಒಂದಷ್ಟು ವರ್ಷಗಳ ಹಿಂದಿನಿಂದ ನೋಡಿದರೆ ಈ ಕಾಂಪ್ಲೆಕ್ಸ್ ಇದೀಗ ಅತ್ಯಂತ ವಿರಾಜಮಾನವಾಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ಅತ್ಯಂತ ಖುಷಿಯನ್ನು ಕೊಟ್ಟಿರುವಂಥ ಸಂದರ್ಭ. ಇವತ್ತು ಈ ಕಾಂಪ್ಲೆಕ್ಸ್ನ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಈ ನೂತನ ಕಾಂಪ್ಲೆಕ್ಸನ್ನು ರಿಬ್ಬನ್ ಕತ್ತರಿಸುವುದರ ಮುಖಾಂತರವಾಗಿ ಉದ್ಘಾಟಿಸಿದ ಹಾಗೂ ನಮ್ಮ ಜೊತೆಗೆ ಶುಭವನ್ನು ಹಾರೈಸಲಿಕ್ಕೆ ನಮ್ಮ ಜೊತೆಗೆ ಭಾಗಿಯಾಗಿರುವಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರುಗಳಾಗಿರುವ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಹಾಗೆ ಈ ಕಾಂಪ್ಲೆಕ್ಸ್ನ ಲಿಫ್ಟನ್ನು ಉದ್ಘಾಟಿಸಿ ಮುಂದಕ್ಕೆ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿರುವ ನಮ್ಮೆಲ್ಲರ ಹಿರಿಯರು, ಈ ಕಾಂಪ್ಲೆಕ್ಸ್ನ ಮುಂಭಾಗದಲ್ಲಿರುವಂತಹ ಆದರ್ಶ ಆಸ್ಪತ್ರೆಯ ಆಡಳಿತ ನಿರ್ದೇಶಕರು, ಪುತ್ತೂರಿನ ಓರ್ವ ಸಾಮಾಜಿಕ ಹೋರಾಟಗಾರರಾಗಿರುವ ಹಿರಿಯ ವೈದ್ಯರಾಗಿರುವ ಡಾಕ್ಟರ್ MK ಪ್ರಸಾದ್ ಸರ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರಿಗೆ ವೆಂಕಟೇಶ್ ಭಟ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ MK ಪ್ರಸಾದ್ ವೈದ್ಯರು, ಆದರ್ಶ ಆಸ್ಪತ್ರೆ ಪುತ್ತೂರು ಇವರಿಗೆ ಸೃಜನ್ ಊರುಬೈಲು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡವರು ಹಿಂದೂ ಮುಖಂಡರಾಗಿರುವಂತಹ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಸರ್ ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ ಕೆ ಗಿರಿಧರ ಹೆಗ್ಡೆ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿ BJP ಮುಖಂಡರು, APMCಯ ಮಾಜಿ ಅಧ್ಯಕ್ಷರು ಆಗಿರುವ ಶ್ರೀ ಬೂಡಿಯಾರ್ ರಾಧಾಕೃಷ್ಣ ರೈ ಸರ್ ತಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಬೂಡಿಯಾರ್ ರಾಧಾಕೃಷ್ಣ ರೈ ಇವರಿಗೆ ಸೃಜನ್ ಊರುಬೈಲು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೋರ್ವರು ಮುಖ್ಯ ಅತಿಥಿ ಪುತ್ತೂರು ನಗರಸಭೆಯ ಉಪಾಧ್ಯಕ್ಷರು ಶ್ರೀ ಬಾಲಚಂದ್ರ ಮರಿಯಲ್ಲವರು ಸರ್ ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಬಾಲಚಂದ್ರರವರಿಗೆ ವೆಂಕಟೇಶ್ ಭಟ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರಬೇಕು, ಆದರೆ ಅನ್ಯಾನ್ಯ ಕಾರಣಗಳಿಂದಾಗಿ ತೆರಳಿರುವಂತಹ
ಪುತ್ತೂರಿನ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಇವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಪುತ್ತೂರಿನ ಮುಳಿಯ ಜ್ಯುವೆಲರ್ಸ್ನ ಶ್ರೀ ಮುಳಿಯ ಕೇಶವಪ್ರಸಾದ್ ಅವರು ಕೂಡ ನಿರ್ಗಮಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಪುತ್ತೂರು ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ವಿವಿಧ ಸಾಮಾಜಿಕ ಚಟುವಟಿಕೆಗಳು ತೊಡಗಿಸಿಕೊಂಡಿರುವಂತಹ ಶ್ರೀ ಪಂಜುಗುಡ್ಡೆ ಈಶ್ವರ ಭಟ್ ಸರ್, ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪಂಜುಗುಡ್ಡೆ ಈಶ್ವರ ಭಟ್ ಅವರಿಗೆ ಶ್ರೀಕಾಂತ್ ಶೆಣೆಯವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಪುತ್ತೂರು ನಗರಸಭೆಯ ಮಾನ್ಯ ಸದಸ್ಯರಾಗಿರುವಂತಹ ಶ್ರೀ ರಮೇಶ್ ರೈ ನೆಲ್ಲಿಕಟ್ಟೆ ಅವರಿದ್ದೀರಿ ಸರ್, ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ರಮೇಶ್ ರೈ ನೆಲ್ಲಿಗುಡಿ ಅವರನ್ನು ಸುನೀತ್ ಕುಮಾರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೇವೆ. ನಗರಸಭೆಯ ಮಾಜಿ ಸದಸ್ಯರು, ಆರ್ಯಾಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವ ಶ್ರೀ ಮೊಹಮ್ಮದ್ ಅಲಿ ಅವರು ನಮ್ಮ ಜೊತೆಗೆ ಇದ್ದಾರೆ ಸರ್, ತಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೊಹಮ್ಮದ್ ಅಲಿ ಅವರಿಗೆ ಕೆ ಗಿರಿಧರ ಹೆಗಡೆ ಹೂವನ್ನು ನೀಡಿ ಸ್ವಾಗತಿಸಬೇಕು. ಹಾಗೆಯೇ ನಮ್ಮ ಜೊತೆಗೆ ಬರುವ ಸಹಕಾರಿ ಧುರೀಣರು ಕೂಡ ಹೌದು, ವಿವಿಧ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಎಲ್ಲದರ ಜೊತೆಗೆ ನಮ್ಮ ಜೊತೆಗೆ ಮಾರ್ಗದರ್ಶಕರಾಗಿರುವವರು, ಪ್ರಸ್ತುತ ಈಗ ಅವರು ಸದಾ ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಲಪ್ಪದವು ಪೂಮಾಡಿ ಕಿನಿಮಾಡಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ತರಾತುರಿಯಲ್ಲಿದ್ದಾರೆ. ಆ ಒತ್ತಡದ ಮಧ್ಯೆಯೂ ಕೂಡ ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರು, ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಆಯ್ಕೆಯಾಗಿರುವಂತಹ ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟ್ ಸರ್, ತಮ್ಮನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟ್ ಅವರಿಗೆ ಕೆ ವೆಂಕಟೇಶ್ ಭಟ್ ಅವರು ಹೂವನ್ನು ನೀಡಬೇಕು ಅಂತ ವಿನಂತಿ. ಹಾಗೆಯೇ ನಮ್ಮ ಜೊತೆಗೆ ಸುದ್ದಿ ಸಮೂಹ ಮಾಧ್ಯಮ ಸಂಸ್ಥೆಗಳ ಆಡಳಿತ ನಿರ್ದೇಶಕರು, ಸುದ್ದಿ ಮಾಹಿತಿ ಟ್ರಸ್ಟ್ನ ಅಧ್ಯಕ್ಷರು ಆಗಿರುವ ಡಾಕ್ಟರ್ UP ಶಿವಾನಂದ್ ಸರ್ ಅವರಿದ್ದಾರೆ ಸರ್, ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ UP ಶಿವಾನಂದ್ ಅವರಿಗೆ ಕೆ ಗಿರಿಧರ ಹೆಗಡೆ ಅವರು ಹೂವನ್ನು ನೀಡಬೇಕು ಅಂತ ಮನವಿ. ಹಾಗೆಯೇ ನಮ್ಮ ಈ ಉದ್ಘಾಟನಾ ಸಮಾರಂಭದಲ್ಲಿ ಅನೇಕ ಗಣ್ಯರು ಆಗಮಿಸಿದ್ದೀರಾ. ಸಾಜಾ ರಾಧಾಕೃಷ್ಣ ಆಳ್ವರು ಇದ್ದೀರಿ, ನಿತ್ಯಾನಂದ ಮುಂಡೋಡಿ ಸರ್ ಅವರಿದ್ದಾರೆ, ಶಿವರಾಮ ಆಳ್ವರು ಸರ್ ಅವರಿದ್ದಾರೆ, ಪುತ್ತೂರು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದ ಅಧ್ಯಕ್ಷರಾಗಿರುವಂತಹ ಚಂದ್ರಾಸ ಶೆಟ್ಟಿ ಅವರಿದ್ದಾರೆ, UP ರಾಮಕೃಷ್ಣ ಸರ್ ಅವರಿದ್ದಾರೆ, ಬೇರೆ ಬೇರೆ ಪ್ರಮುಖ ಸಂಘ ಸಂಸ್ಥೆಗಳ ಆಗಮಿಸಿರುವಂತಹ ಗಣ್ಯರಿದ್ದೀರಿ. ಎಲ್ಲ ಈ ಕಾಂಪ್ಲೆಕ್ಸ್ನ ಮೇಲೆ ಗೌರವ ಪ್ರೀತಿ ಇಟ್ಟು ಆಗಮಿಸಿದಂತಹ ಈ ಸಂಸ್ಥೆಯ ಕಾಂಪ್ಲೆಕ್ಸ್ನ ಪಾಲುದಾರರ ಹಿತೈಷಿಗಳು, ಬಂಧುಗಳು ಸರ್ವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತ್ರಿನೇತ್ರ ಕಾಂಪ್ಲೆಕ್ಸ್ ಅಂದರೆ ಏನು ಮತ್ತು ಯಾವ ಉದ್ದೇಶದಲ್ಲಿ ತ್ರಿನೇತ್ರ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ ಮತ್ತು ಪುತ್ತೂರಿನ ವ್ಯವಹಾರ ಕ್ಷೇತ್ರಕ್ಕೆ ಈ ಒಂದು ಕಾಂಪ್ಲೆಕ್ಸ್ ಯಾವ ರೀತಿಯಂಥ ಕೊಡುಗೆಯನ್ನು ನೀಡಲಿಕ್ಕಿದೆ ಅನ್ನುವಂಥದ್ರ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ಕೆ ವೆಂಕಟೇಶ್ ಭಟ್ ಅವರು. ಪ್ರಥಮವಾಗಿ ನಮ್ಮ ಆರಾಧ್ಯ ದೇವರು ಮಹತೋಬಾರ ಮಹಾಲಿಂಗೇಶ್ವರ ಸ್ವಾಮಿ ಹಾಗೂ ವೆಂಕಟರಮಣ ಸ್ವಾಮಿಯನ್ನು ವಂದಿಸುತ್ತಾ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡುತ್ತಾ ಹಾಗೂ ಆಮಂತ್ರಿತರಾಗಿ ಹಾಗೂ ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಬಂದವರು ನಿಮಗೆಲ್ಲರಿಗೂ ಸುಸ್ವಾಗತವನ್ನು ಬಯಸುತ್ತೇನೆ. ನಾವು 3 ವರ್ಷ ಹಿಂದುಗಡೆ ಈ ಜಾಗವನ್ನು ಖರೀದಿ ಮಾಡಿದಾಗ ನಮ್ಮೊಟ್ಟಿಗೆ ಗಿರಿಧರ ಹೆಗಡೆ, ಸೃಜನ್ ಉರಿಬೈಲ್ ಮತ್ತು ನಾನು ವೆಂಕಟೇಶ್ ಭಟ್ 3 ಜನ ಇಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಿದೆವು. ಬಾಲಕೃಷ್ಣ ಕೆದಿಲಾಯ ಅವರ ಜಾಗವನ್ನು ಖರೀದಿ ಮಾಡಿದಾಗ ನಮಗೆ ಎಲ್ಲ ವಿಷಯದಲ್ಲಿ ಸಹಕಾರ ಕೊಟ್ಟಂತಹ ಗಿರಿಧರ ಹೆಗಡೆ, ನಮಗೆ ಇದರ ಬಗ್ಗೆ ಏನೂ ಅನುಭವವಿಲ್ಲ. ಗಿರಿಧರ ಹೆಗಡೆ ಒಮ್ಮೆ ಬಂದು ನಾವೆಲ್ಲ ಸೇರಿ ಇಲ್ಲಿ ಜಾಗ ತೆಗೆದುಕೊಂಡೊಂದು ಕಾಂಪ್ಲೆಕ್ಸ್ ನಿರ್ಮಾಣ ಮಾಡುವ ಎಂದು ನಮ್ಮ ಹತ್ರ ಪ್ರಸ್ತಾವನೆ ಮಾಡಿದಾಗ ಅವರ ವ್ಯಕ್ತಿತ್ವ, ಅವರ ಆಲೋಚನೆ ಅವರೆಲ್ಲ ಕೂಡಿ ನಿಲ್ಲಿಸಿದಾಗ ನಮಗೆ ಇದರ ಬಗ್ಗೆ ತುಂಬ ಆಸಕ್ತಿ ಬಂತು. ಇಲ್ಲಾದರೆ ನಮಗೆ ಇದರ ಬಗ್ಗೆ ಏನೂ ಮಾಹಿತಿ ಇಲ್ಲ, ಕಟ್ಟಡ ಅಂದರೆ ಏನಂತೂ ಕೂಡ ಗೊತ್ತಿಲ್ಲ. ಅಂಥದ್ದರಲ್ಲಿ ಗಿರಿಧರ ಹೆಗಡೆಗೆ ಇದರ ಬಗ್ಗೆ ತುಂಬ ಅನುಭವ ಇದೆ.
ನಾವು ಇದರಲ್ಲಿ 3 ಜನ, ಗಿರಿಧರ ಹೆಗಡೆ ನಮ್ಮ ಎಲ್ಲ ಮೇಲ್ವಿಚಾರವನ್ನು ನೋಡಿದವರು ನಮ್ಮ ಈ ಬಿಲ್ಡಿಂಗಿನದ್ದು, ಮತ್ತು ಸೃಜನ್ ಉರಿಬೈಲ್ ಇವರು ಕೂಡ ನಮ್ಮ ಒಟ್ಟಿಗೆ ಸೇರಿಕೊಂಡವರು, ಮಾಧ್ಯಮ ಮಿತ್ರರು ಕೂಡ, ಮತ್ತು ನಾವು 3 ಜನ ಪ್ರಾರಂಭ ಮಾಡಿದಾಗ ನಾವು ಇದಕ್ಕೆ ಎಲ್ಲರೂ ಹೇಳಿದರು ಯಾವ ಹೆಸರಿಡ್ತೀರಿ ಎಂದುಕೊಂಡು. ನಮಗೆ ಆಗ 3 ಜನರಿಗೆ ಕಂಡಂತಹ ಒಂದೇ ಹೆಸರು ನಮ್ಮ ಮಾಲಿಂಗೇಶ್ವರನ ನೆನಪಾಗಿ ತ್ರಿನೇತ್ರ ಎಂಬ ಹೆಸರನ್ನು ನಾವು ಇದಕ್ಕೆ ಇಟ್ಟುಕೊಂಡೆವು. ಯಾಕಂತ ಹೇಳಿದರೆ ನಮ್ಮ ಇಡೀ ಊರಿಗೆ ಮಾಲಿಂಗೇಶ್ವರ, ಮಹತೋಬರ ಮಾಲಿಂಗೇಶ್ವರ ದೇವರು ದೊಡ್ಡವರು. ಹಾಗೆ ಆ ಹೆಸರಿಂದ ಇಟ್ಟ ನಂತರ ನಮಗೆ ಈ ಕೆಲಸ ಮಾಡುವಾಗವಾಗಲಿ ಅಥವಾ ಬೇರೆ ಯಾವ ವಿಷಯದಲ್ಲಾಗಲಿ ಯಾವ ತೊಂದರೆ ಕೂಡ ಆಗಲಿಲ್ಲ. ಜನರ ಸಹಕಾರ ಕೂಡ ನಮಗೆ ಎಲ್ಲ ರೀತಿಯ ಒದಗಿ ಬಂತು. ಪ್ರಾರಂಭದಲ್ಲಿ ನಮಗೆ ಭೂಮಿ ಪೂಜೆ ಮಾಡುವಾಗ ಕೂಡ ಶುಭ ಲಕ್ಷಣವೇ ಕಂಡಿತ್ತು. ಇದರಲ್ಲಿ ಭೂಮಿ ಪೂಜಾ ಸಮಯದಲ್ಲಿ ಬೆಳಿಗ್ಗೆ 7 ಪೂಜೆ ಮಾಡುವಾಗ ಒಂದು ನಮ್ಮ ಮರದ ತೆಂಗಿನಕಾಯಿ ಈ ಜಾಗದಲ್ಲಿ ಊರ್ದೋ ಮಗುವಾಗಿ ಬಿತ್ತು. ಆಗ ನಾನು ಎಲ್ಲರೂ ಕರೆದು ಹೇಳಿದೆ, ಈ ಜಾಗ ಖಂಡಿತವಾಗಿ ಇಲ್ಲಿ ಬಂದವರಿಗೂ ನಮಗೂ ಒಳ್ಳೆಯದಾಗ್ತದೆ ಎಂಬ ಒಂದು ಲಕ್ಷಣ ಕೂಡ ನಮಗೆ ಆವಾಗ ಕಂಡು ಬಂದದ್ದು. ಆ ನಂತರ ನಾವು ಇದನ್ನು ಪ್ರಾರಂಭ ಮಾಡಿದ ನಂತರ ಮೊದಲೇ ಅಂತ ಹೇಳ್ಬೋದು, ನಮಗೆ ಇಲ್ಲಿ ಬುಕ್ಕಿಂಗ್ ಬರಲಿಕ್ಕೆ ಶುರು ಆಯಿತು. ನಮಗೆ ಬೇಕು ಎಂದುಕೊಂಡು ಒಂದು ಅಂಗಡಿ 2 ಅಲ್ಲ, 400 ಸ್ಕ್ವೇರ್ ಫೀಟು, 300 ಸ್ಕ್ವೇರ್ ಫೀಟು, 700 ಸ್ಕ್ವೇರ್ ಫೀಟು ಇಂಥ ಜಾಗವನ್ನು ನಮಗೆ ಡಿಮಾಂಡ್ ಬಂತು. ಆಗ ನಾವು ಅವರಿಗೆ ಅಂದರೆ ಅನುಕೂಲ ಆಗುವ ರೀತಿಯಲ್ಲಿ ಅವರಿಗೆ ನಾವನ್ನು ಬರೆದುಕೊಟ್ಟೆವು. ಈಗ ಇದು ನಿರ್ಮಾಣವಾಗಿದೆ. ಎಷ್ಟು ಚೆಂದ ಬಿಲ್ಡಿಂಗ್ ಆಗಲಿಕ್ಕೆ ಕಾರಣ ನಮ್ಮ ಇಂಜಿನಿಯರ್ ಆದ ಅವಿಲ್ ಅವರು ಚಂದವಾದ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಭಾರಿ ಸಂತೋಷ. ಈಗ ಇವತ್ತು ಉದ್ಘಾಟನೆ ಕೂಡ ಗೊಳ್ಳುತ್ತಿದೆ. ದೇವರ ಆಶೀರ್ವಾದದಿಂದ ನಮ್ಮೊಟ್ಟಿಗೆ ಬಂದವರು, ನಮ್ಮ ಹತ್ರ ಖರೀದಿ ಮಾಡಿದವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ನನ್ನ 2 ಪ್ರಾಸ್ತಾವಿಕ ಭಾಷಣವನ್ನು ಇಲ್ಲಿ ಮುಗಿಸ್ತೇನೆ. ಜೈ ಶ್ರೀರಾಮ್. ಕಾರ್ಯಕ್ರಮದ ಪ್ರಮುಖ ಹಂತಕ್ಕೆ ನಾವೀಗ ಬರ್ತಾ ಇದ್ದೇವೆ. ಈಗ ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಡಾಕ್ಟರ್ MK ಪ್ರಸಾದ್ ವೈದ್ಯರು, ಆದರ್ಶ ಆಸ್ಪತ್ರೆ ಪುತ್ತೂರು ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ಒಟ್ಟಾಗಿ ಬಂದು ತಮ್ಮ ಅಮೃತ ಹಸ್ತದಿಂದ ಈ ದೀಪ ಪ್ರಜ್ವಲನ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು ಅಂತ ನಿಮ್ಮಲ್ಲಿ ವಿನಂತಿ. ಉಜ್ವಲ್ ಊರುಬೈಲವರು, CEO KVG ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು VTU ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಮೆಂಬರ್ ಆಗಿರುವಂಥ ಉಜ್ವಲ್ ಊರುಬೈಲು ಇವರನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಇದೀಗ
ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟಿಸಿರುವಂತಹ ಡಾಕ್ಟರ್ ಎಂ ಕೆ ಪ್ರಸಾದ್ ಅವರ ಮಾತುಗಳಿಗೆ ನಾವು ಕಿವಿಯಾಗಲು ಕಾಯ್ತಾ ಇದ್ದೇವೆ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಮಹಾಗಣಪತಿಯನ್ನು ಸ್ಮರಿಸಿ ಇವತ್ತು ಈ ಒಂದು ಸುಂದರವಾದ ಉದ್ಘಾಟನೆಯನ್ನು ಕಟ್ಟಡದ ಉದ್ಘಾಟನೆಯನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಸುಂದರವಾಗಿದೆ. ಇವತ್ತಿನ ದೀಪ ಇದನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಆತ್ಮೀಯರಾದಂತಹ ನಳಿನ್ ಕುಮಾರ್ ಕಟೀಲ್ರವರೇ ಹಾಗೂ ಎಲ್ಲ ಬಂಧುಗಳೇ ಮತ್ತು ಇಲ್ಲಿ ನಡೆದಂಥ ಎಲ್ಲ ಆತ್ಮೀಯರೇ, ಭಾರಿ APMC ರೋಡ್ ಎಂಬುದು ಮೊದಲು ಭಾರಿ ಖಾಲಿ ಇತ್ತು. ನಾವಿಲ್ಲಿ ಆಸ್ಪತ್ರೆ ಮಾಡುವಾಗ ಸುತ್ತಮುತ್ತಲು ಯಾವುದೇ ಬಿಲ್ಡಿಂಗ್ ಇರಲಿಲ್ಲ. ಮುಂಚೆ ನನಗೆ ನೆನಪುಂಟು, ವಿಠ್ಠಲ್ ಪೈ ಅವರು ಈ ಜಾಗಗಳನ್ನು ಇಲ್ಲಿ ಸಾಲ್ಮರೆ ಅಂದರೆ ಸ್ವಲ್ಪ ನೀರಿಲ್ಲದ ಜಾಗ ಅಂತದ್ದು, ನೀರು ಕಮ್ಮಿ ಅಂತ ಇಲ್ಲಿ ಈ ನೀರು ಕಮ್ಮಿ ಇರುವ ಜಾಗವನ್ನು ಬೇಕಾ ಬೋಡ ಅಂತ ಕೇಳ್ತಿದ್ರು. ಯಾರು ತಗೊಳ್ಳಿಕ್ಕೆ ಮುಂದೆ ಬರ್ತಿರ್ಲಿಲ್ಲ. ಮತ್ತು ನಾವು ಆಸ್ಪತ್ರೆ ಹಾಕಿದ ಮೇಲೆ ನಮ್ಮ ನೀರು ನೋಡಿದ ಮೇಲೆ ನಮಗೆ ಒಳ್ಳೆ ನೀರು ಸಿಕ್ಕಿತು. ಆಮೇಲೆ ಸುತ್ತಮುತ್ತಲೇ ಅವರಿಗೆ ಒಂದು ಒಳ್ಳೆ ನೀರಿತ್ತು. ನನಗೆ ಆಶ್ಚರ್ಯ ಆಯಿತು, ಇದು ಏನಿದು ಅಂತ. ನಿಮ್ಗೆ ಗೊತ್ತುಂಟು, ಮಾಲಿಂಗೇಶ್ವರನ ಗದ್ದೆ ಹತ್ರ ಉಂಟು. ಅಲ್ಲಿ ಒಂಚೂರು ಒಂದು 4 ಫೀಟ್ ಹೋದರೂ ಕೂಡ ನೀರು ಸಿಗ್ತದೆ. ಅಷ್ಟು ಒಳ್ಳೆಯ ನೀರಿರುವ ಜಾಗ ಇದು. ಹಾಗೂ ಮಾಲಿಂಗೇಶ್ವರನ ಸದಾ ದೃಷ್ಟಿ ಈ ಕಟ್ಟಡದ ಮೇಲೆ ಉಂಟು. ಇದನ್ನು ಇದನ್ನು ಜಾಯಿಂಟ್ ಆಗಿರುವಂತಹ ವೆಂಕಟೇಶ್ ಭಟ್ರು ಅವರು ಸದಾ ಮಂತ್ರ ಹೇಳ್ತಾ ಒಂದು 30 ವರ್ಷ ಕಾಲ ವೆಂಕಟರಮಣನ ಮಂತ್ರ ಹೇಳ್ತಾ ಕೂತರು. ಆ ಆಶೀರ್ವಾದ ಅವರ ಮೇಲೆ ಉಂಟು. ಹಾಗೂ ಗಿರಿಧರ ಹೆಗಡೆ ಅವರು ಕೂಡ ಹಾಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಈ ಅನೇಕ ಬಿಲ್ಡಿಂಗ್ಗಳನ್ನು ಕಟ್ಟಿ ಅವರೊಂದು ಹುಷಾರಿನವರಾಗಿದ್ದಾರೆ. ಹಾಗೆ ನಮ್ಮ ಸೃಜನ್ ಅವರು ನಮ್ಮ ಶಿವಾನಂದರ ಮಗ, ಅವರು ಸಮಾಜ ಸೇವಕ. ನಾನು ಅವರನ್ನು ಪತ್ರಕರ್ತ ಅಂತ ಹೇಳುವುದಿಲ್ಲ, ಸಮಾಜ ಸೇವಕ. ಅವರು ಪತ್ರಕರ್ತರಿಗಿಂತಲೂ ಜಾಸ್ತಿ ಸಮಾಜ ಸೇವೆ ಮಾಡಬೇಕು. ಅದು ಒಂದವರದ್ದು ಈ ಸತ್ರ ರಜೆ ಕೊಡಬಾರ್ದು, ಮತ್ತು ಇನ್ನೊಂದು ಈ ಇದು ಯಾವುದು ಭ್ರಷ್ಟಾಚಾರದ ವಿರುದ್ಧ ಭಾರಿ ಹೋರಾಟ ಮಾಡುವವರು. ಹಾಗೆ ನನಗೆ ಅವರನ್ನು ಕಂಡ್ರೆ ಭಾರಿ ಖುಷಿ. ಅವರು ಭಾರಿ ಒಳ್ಳೆಯ ಒಂದು ಸಮಾಜ ಸೇವಕ. ನನ್ನನ್ನು ಸಮಾಜ ಸೇವಕ ಅಂತಲೇ ಹೇಳೋದು. ಅವರು 3 ತ್ರಿಮೂರ್ತಿಗಳು ಕಟ್ಟಿ ತ್ರಿನೇತ್ರವನ್ನು ಕಟ್ಟಿದ್ದಾರೆ. ಅವರು ಕಟ್ಟಲಿಕ್ಕೆ ಪುರ್ಸೊತ್ತಿಲ್ಲ, ಅದು ಮಾರಿ ಹೋಯಿತು. ಎಲ್ಲ ಅಂಗಡಿಗಳು ಮಾರಿ ಹೋಯಿತು. ಅಷ್ಟು ಇದು ಕೆಲವು ಅಲ್ಲಿ ಮಂಗಳೂರಲ್ಲಿ ರಸ್ತೆ ಬದಿಯಲ್ಲಿ ಫಾಸ್ಟ್ ಫುಡ್ ಮಾಡುವಾಗಲೇ ಎಲ್ಲ ತಿಂದುಬಿಡ್ತಾರೆ. ಆ ಥರ ಹೋಯ್ತಿದ್ದು ರೂಮ್ಗಳು. ಅಷ್ಟು ಭಾರಿ ಸಂತೋಷ ಆಯಿತು. ಇವತ್ತು ಅವರ ಈ 3 ಜನರ ಆಶೀರ್ವಾದ ಮತ್ತು ಅವರ ಮೇಲೆ ದೇವರಿಗಿರುವ ಪ್ರೀತಿ ಮೇಲೆ ಇದು ಚಂದವಾಗಿ ಬೆಳೆಯಿತು. ಇನ್ನು ಮುಂದೆ ಬೇರೆ ಕೂಡ ಕಟ್ತಾರಂತೆ. ಭಾಳ ಖುಷಿಯಾಯಿತು ಮಾಡಿ. ಒಂದು ಬೇಜಾರು ಅಂತ ಹೇಳಿದರೆ ನಮ್ಮ ಗದ್ದೆ ಹೋಯಿತು ಅಂತ, ಅದೊಂದು ಬೇಜಾರುಂಟು ನನಗೆ. ಮೊದಲಿಲ್ಲಿ ಎಲ್ಲ ಇದಾಗ್ತಿತ್ತು, ಯಾವುದು ಬೆಳೀತಾಯಿದ್ರು, ಅಕ್ಕಿಯನ್ನು ಬೆಳೀತಾಯಿದ್ರು. ಅದು ಹೋಯಿತು ಅಂತ ಒಂದು ಬೇಸರ ಉಂಟು. ಆದರೆ ಒಂದು ಮಾತ್ರ, ಇದರಲ್ಲಿ ಮಾಡಿದ ಎಲ್ಲರೂ ಕ್ರಿಸ್ಟೋಫರ್ ನೋಡಿ, ಅವರು ಒಂದು ಟೆನೆಂಟ್ ಆಗಿದ್ದರು. ಇವತ್ತು ಅವರು ಭಾರಿ ದೊಡ್ಡ ಜನ. ಕ್ರಿಸ್ಟೋಫರ್ ಅಂದರೆ ಭಾರಿ ದೊಡ್ಡ ಒಂದು ಸಂಸ್ಥೆಯ ಮಾಲೀಕರು ಅವರು. ಆಮೇಲೆ ಬೇರೆ ಎಲ್ಲರೂ ಸೆಬಾಸ್ಟಿನ್ ಪಿಂಟೋ ಎಲ್ಲ
ಇವರು ಕೂಡ ಭಾರಿ ಒಳ್ಳೆಯದಾಗಿದ್ದಾರೆ. ಸ್ವಲ್ಪ ಈ ಬದಿಯವರು ಇನ್ನೂ ಒಳ್ಳೆಯದಾಗಬೇಕಷ್ಟೇ ಅಂತ ಅದಕ್ಕೆ ಹೆಸರಲ್ಲಿಗೆ ಪಡುವಾಗೆ ಅಲ್ಲೊಂದು ಹೆಸರುಂಟು ಆಚೆಗೆ ಮಾಲಿಂಗೇಶ್ವರನ ಈ ಸೈಡಿಗೆ ಅವರು ಸ್ವಲ್ಪ ಉದ್ಧಾರ ಆಗಬೇಕು. ಮತ್ತೆಲ್ಲರೂ ಉದ್ಧಾರ ಆಗಿದ್ದಾರೆ. ಈ ಬಿಲ್ಡಿಂಗ್ನಲ್ಲಿ ಬಂದ ಅಂಗಡಿಯವರೆಲ್ಲ ದೊಡ್ಡ ಇದಾಗ್ತಾರೆ, ಭಾರಿ ವ್ಯಾಪಾರ ಆಗಿ ಮುಂದೆ ಬರ್ತಾರೆ. ಅವರಿಗೆ ಎಲ್ಲರಿಗೂ ಮಾಲಿಂಗೇಶ್ವರನ ಆಶೀರ್ವಾದ ಇರಲಿ. ಹಾಗೆ ಇನ್ನೂ ಕೂಡ ಯಾವುದೋ ಪ್ಲ್ಯಾನ್ ಎಲ್ಲ ಹಾಕ್ತಾಯಿದ್ದಾರೆ, ಅದೆಲ್ಲ ಇದಾಗಲಿ, ಏನು ವಿಜಯಶಾಲಿ ಆಗಲಿ ಅಂತ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದ ಸರ್. ನಿಮ್ಮ ಆಶೀರ್ವಾದವೇ ಇವರೆಲ್ಲರಿಗೂ ಕೂಡ ಶಕ್ತಿ ಅಂತ ಹೇಳ್ತಾ ನಿಮ್ಮ ಈ ಮಾತುಗಳು ಪ್ರೇರಣಾದಾಯಿ ಮಾತುಗಳಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ಮಂಗಳೂರು, ನಿಮ್ಮ ಮಾತುಗಳಿಗೆ ಕಿವಿಯಾಗಲು ನಾವು ಕಾಯ್ತಾ ಇದ್ದೇವೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾರೆ. ಗಿರಿಧರ್ ಹೆಗಡೆ, ವೆಂಕಟೇಶ್ ಭಟ್ರು, ಸೃಜನ್ ಇವರ ಮೂವರ ನೇತೃತ್ವದಲ್ಲಿ ಮಾಲಕತ್ವದಲ್ಲಿ ನಿರ್ಮಾಣ ಆಗತಕ್ಕಂಥ ಈ ತ್ರಿನೇತ್ರ ಬಹುಮಹಡಿ ಕಟ್ಟಡದ ಲೋಕಾರ್ಪಣಾ ಸಮಾರಂಭದ ದೀಪ ಬೆಳಗಿ ಉದ್ಘಾಟನೆಯನ್ನು ಮಾಡಿರುವ ನಮ್ಮೆಲ್ಲ ಆದರಣೀಯರು, ಹಿರಿಯರು, ನಮಗೆ ಮಾರ್ಗದರ್ಶಕರು, ಪುತ್ತೂರಿನ ಒಬ್ಬ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ನೇತಾರರಾಗಿರ್ತಕ್ಕಂಥ ಹಿರಿಯರಾದ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರೇ, ಡಾಕ್ಟರ್ UP ಶಿವಾನಂದ್ ಅವರೇ, ನಗರಸಭೆ ಅಧ್ಯಕ್ಷ ಆಗಿರ್ತಕ್ಕಂಥ ಬಾಲಚಂದ್ರ ಅವರೇ, ನಮ್ಮ ಹಿರಿಯರು ಆದರಣೀಯರಾಗಿರ್ತಕ್ಕಂಥ ಬುಡಿಯ ರಾಧಾಕೃಷ್ಣ ರೈ ಅವರೇ, ಮಿತ್ರ ಅರುಣ್ ಪುತ್ತಿಲ್ ಅವರೇ, ಮೊಹಮ್ಮದ್ ಅಲಿ ಅವರೇ, ರಮೇಶ್ ರೈ ಅವರೇ, ದೇವಸ್ಥಾನದ ನೂತನವಾಗಿರ್ತಕ್ಕಂಥ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಈಶ್ವರ ಭಟ್ ಅವರೇ, ನನ್ನ ಮಿತ್ರ ಉದ್ಯಮಿ DCC ಬ್ಯಾಂಕಿನ ನಿರ್ದೇಶಕರು, ಯುವ ನಾಯಕರಾಗಿರ್ತಕ್ಕಂಥ ಶಶಿ ಬೊಲ್ಯೋಟ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ, ಸಜ್ಜನ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಬಹಳ ಸುಂದರವಾಗಿರ್ತಕ್ಕಂಥ ಬಹುಮಹಡಿಯ ಕಟ್ಟಡ ತ್ರಿನೇತ್ರ ಇವತ್ತು ಲೋಕಾರ್ಪಣೆ ಆಗಿದೆ. ಇದಕ್ಕೆ ಶುಭ ಹಾರೈಸಬೇಕಿದ್ರೆ ಪ್ರಸಾದ್ ಭಂಡಾರಿ ಅವರು ಹೇಳಿದರು ಎಲ್ಲ ಮಾರಾಟ ಆಗಿದೆ ಅಂತ. ಮಾರಾಟ ಇದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಿತ್ತು, ಇದು ಮಾರಾಟ ಆಗಲಿ ಅಂತ. ಈಗ ಮಾರಾಟ ಆಗಿದೆ, ಉಳಿದಿಲ್ಲ. ಹಾಗಾಗಿ ಶಶಿಗೆ ಕೆಲಸ ಇಲ್ಲ, ಇಲ್ಲದ್ರೆ ಶಶಿ ಒಂದು ತಗೋಬೇಕಿತ್ತು. ಇದರಲ್ಲಿ ತಗೊಳ್ಳುವ ಶಕ್ತಿ ಶಶಿಗೆ ಮಾತ್ರ ಇದೆ. ಹಾಗಾಗಿ ಯಾವ ಕೆಲಸವೂ ಇಲ್ಲ ಹೇಳಲಿಕ್ಕೆ ಶಶಿಗೆ ತಗೊಳ್ಳಿ ಅಂತ. ಆದರೆ ನಮಗೊಂದು ಕೆಲಸ ಇದೆ, ಏನು ಶುಭ ಹಾರೈಸುವಂಥದ್ದು. ಇಷ್ಟೇ ಶುಭ ಹಾರೈಸ್ತೇನೆ. ಇಷ್ಟು ಸುಂದರವಾಗಿರ್ತಕ್ಕಂಥ ಕಟ್ಟಡ ಆಗಿದೆ. ಪುತ್ತೂರಿಗೆ ಅವಶ್ಯಕತೆ ಇತ್ತು, ಆ ಅವಶ್ಯಕತೆಯನ್ನು ನೀವು ಪೂರೈಸಿದ್ದೀರಿ. ಸುಂದರವಾಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಇನ್ನಷ್ಟು ಮೆರುಗು ಬರತಕ್ಕಂಥ ಕೆಲಸವನ್ನು ನೀವು ಮಾಡಿದಿರಿ. ಒಂದು ಪಾರದರ್ಶಕವಾಗಿರ್ತಕ್ಕಂಥ ವ್ಯವಹಾರ ಇಲ್ಲಿ ನಡೆದಿದೆ. ಪಾರದರ್ಶಕವಾಗಿರ್ತಕ್ಕಂಥ ವ್ಯವಹಾರಿಗಳ ಕೂಟ ಇರೋದ್ರಿಂದ ಇಷ್ಟು ವ್ಯವಸ್ಥಿತವಾಗಿ ಆಗಿದೆ. ಅದಕ್ಕೆ ಅಭಿನಂದನೆಗಳನ್ನು ನಿಮಗೆ ಸಲ್ಲಿಸ್ತೇನೆ. ಇನ್ನಷ್ಟು ಯಶಸ್ಸನ್ನು ಪಡೆಯಿರಿ. ಹಾಗಿದ್ರೆ ಇಲ್ಲೇ ನಿಲ್ಲಿಸಬೇಡಿ ಅಂತ, ಯಶಸ್ಸು ಪಡೆಯಿರಿ. ಅದಕ್ಕೆ ಪ್ರಸಾದ್ ಭಂಡಾರಿ ಅವರು ಬಹಳ ಸುಂದರವಾಗಿ ಹೇಳಿದರು, ನೀವು ಇಲ್ಲಿ ನಿಲ್ಲಿಸಬೇಡಿ, ಮುಂದಕ್ಕೆ ಹೋಗಿ ಹೇಳಿದ್ರೇನು, ಇನ್ನೊಂದು ಜಾಗ ತಗೊಳ್ಳಿ, ಇನ್ನೊಂದೆರಡು ಕಟ್ಟಡ ಮಾಡಿ, ಪುತ್ತೂರಿಗೆ ಸೌಂದರ್ಯ ಬರುವ ರೀತಿಯಲ್ಲಿ ಪುತ್ತೂರಿನಲ್ಲಿ ನೀವು ದೊಡ್ಡದಾಗಿರ್ತಕ್ಕಂಥ ಉದ್ಯಮಿಗಳಾಗಿ ಹಾಗೆ ಮಂಗಳೂರಿಗೆ ಬನ್ನಿ, ಮಂಗಳೂರಲ್ಲೂ ತಗೊಳ್ಳಿ, ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆ ನಿಮ್ಮದಾಗಲಿ. ಶುಭವನ್ನು ಹಾರೈಸ್ತೇನೆ. ಧನ್ಯವಾದ ಸರ್. ನಿಮ್ಮ ಪ್ರೇರಣಾದಾಯಿ ಮಾತುಗಳಿಗೆ ನಿಮ್ಮ ಹಾರೈಕೆಗಳು ಆಗಲಿ. ಇವರೆಲ್ಲರೂ ಕೂಡ ಮಂಗಳೂರಿನಲ್ಲೂ ಕೂಡ ಇಂತಹ ತ್ರಿನೇತ್ರ 100 ಮಾಡುವಂತಾಗಲಿ ಅಂತ ಹೇಳುತ್ತಾ ಇದೀಗ ಅತಿಥಿಗಳ ಮಾತಿಗೆ ವೇದಿಕೆ ಸಜ್ಜಾಗ್ತಾ ಇದೆ. ಶ್ರೀ ಅರುಣ್ ಕುಮಾರ್ ಪುತ್ತಿಲ ಅವರು 2 ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆರಾಧ್ಯ ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ತ್ರಿನೇತ್ರ ಕಾಂಪ್ಲೆಕ್ಸ್ ಇದರ ಉದ್ಘಾಟನೆಯನ್ನು ದೀಪ ಬೆಳಗಿಸಿ ಮಾಡಿರತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು ಆಗಿರತಕ್ಕಂಥ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರೇ, ನಳಿನ್ ಕುಮಾರ್ ಕಟೀಲ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, 3 ಜನ ದಿಗ್ಗಜರು ಸೇರಿ ಇವತ್ತು ತ್ರಿನೇತ್ರ ಕಾಂಪ್ಲೆಕ್ಸ್ ಅನ್ನತಕ್ಕಂಥ ಸುಂದರವಾಗಿರ್ತಕ್ಕಂಥ ಮಹಡಿಯ ಕಟ್ಟಡವನ್ನು ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಸಂತಸದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ.
ಪುತ್ತೂರು ಜಿಲ್ಲೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು, ಜಿಲ್ಲೆ ಮುಂದಿನ ದಿವಸದಲ್ಲಿ ಪುತ್ತೂರು ಜಿಲ್ಲೆ ಆಗ್ತದೆ ಅನ್ನತಕ್ಕಂಥ ನಮ್ಮ ಎಲ್ಲರ ಕನಸಿಗೆ ಒಂದಷ್ಟು ಶಕ್ತಿಯನ್ನು ಕೊಡತಕ್ಕಂಥ ಪ್ರಾಮಾಣಿಕ ಕೆಲಸ ಕಾರ್ಯ ಇವತ್ತು ಗಿರಿಧರ್, ವೆಂಕಟೇಶ್ ಮತ್ತು ಸೃಜನ್ ಅವರ ಮುಖಾಂತರ ಆಗಿದೆ. ಪ್ರಾಮಾಣಿಕತೆ ಮತ್ತು ನಂಬಿಕೆ ಇದ್ದರೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ಯಶಸ್ಸನ್ನು ಕಾಣಬಹುದು ಅನ್ನೋದಕ್ಕೆ ಈ ಮೂವರು ನಮ್ಮ ಮುಂದೆ ಸಾಕ್ಷಿಗಳಾಗಿ ಇವತ್ತು ಇದ್ದಾರೆ. ಅನೇಕ ವರ್ಷಗಳಿಂದ ಭೂ ವ್ಯವಹಾರದಲ್ಲಿ ಪ್ರಾಮಾಣಿಕವಾಗಿ ವ್ಯವಹಾರವನ್ನು ಮಾಡ್ತಾ ಪುತ್ತೂರಿನ ಜನಮಾನಸದಲ್ಲಿ ವಿಶೇಷವಾಗಿರತಕ್ಕಂಥ ಸ್ಥಾನವನ್ನು ಪಡೆದವರು ಗಿರಿಧರ್ ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಧಾರ್ಮಿಕ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಕಾಲ ವೆಂಕಟರಮಣ ದೇವಸ್ಥಾನದ ಅರ್ಚಕರಾಗಿ ಆ ಧಾರ್ಮಿಕ ಶ್ರದ್ಧೆ ಅರ್ಚಕರಲ್ಲಿ ಮತ್ತು ಆ ನಂಬಿಕೆ ಭಕ್ತರಲ್ಲಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ನಾವೆಲ್ಲರೂ ಯೋಚನೆ ಮಾಡಿದಾಗ ನಮ್ಮ ಕಣ್ಣ ಮುಂದೆ ಸಿಗುವವರು ವೆಂಕಟೇಶ್ ಅವರು. ಮೂರನೇದಾಗಿ ಇವತ್ತು ಸುದ್ದಿ ಮಾಧ್ಯಮ ಸಂಸ್ಥೆಗಳ ಸಂಚಾಲಕರಾಗಿರ್ತಕ್ಕಂಥ ಶಿವಾನಂದರ ಪುತ್ರ ಸೃಜನ್ ಅವರು. ಈಗಾಗಲೇ ಡಾಕ್ಟರ್ ಅವರು ಉಲ್ಲೇಖ ಮಾಡಿದರು, ಅನೇಕ ವರ್ಷಗಳ ಕಾಲ ಪತ್ರಿಕಾ ರಂಗದಲ್ಲಿ ಆ ಪಾರದರ್ಶಕವಾಗಿರತಕ್ಕಂಥ ವರದಿಯನ್ನು ಮಾಡ್ತಾ ಈ ಸಮಾಜದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನತಕ್ಕಂತಹ ವ್ಯವಸ್ಥೆಯ ಜೊತೆಗೆ ಶಕ್ತಿಯನ್ನು ಕೊಟ್ಟಿರತಕ್ಕಂತಹ ಶಿವಾನಂದರ ಪುತ್ರ ಇವತ್ತು ಸೃಜನ್ ಇವರು ಸಾಮಾಜಿಕ ಕೆಲಸ ಕಾರ್ಯಗಳ ಜೊತೆಗೆ ಈ ಪುತ್ತೂರು ಕ್ಷೇತ್ರಕ್ಕೆ ಮತ್ತು ಪುತ್ತೂರು ನಗರಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಬಹುಮಹಡಿಯ ಕಟ್ಟಡವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ. ಇವತ್ತು ಈಗಾಗಲೇ ಉಲ್ಲೇಖ ಮಾಡಿದಂತೆ ನಮ್ಮ ನಗರ ವಿಸ್ತಾರ ಆಗಬೇಕು, ಒಂದೇ ಕಡೆ ಕೇಂದ್ರೀಕೃತ ಆದರೆ ನೂರಾರು ಸಮಸ್ಯೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಆ ಹಿನ್ನೆಲೆಯಲ್ಲಿ ಇನ್ನಷ್ಟು ಆ ವ್ಯವಸ್ಥೆಗಳು, ವ್ಯಾಪಾರ ಕೇಂದ್ರಗಳು ಬೇರೆ ಬೇರೆ ಕಡೆಗಳಲ್ಲಿ ಆದಾಗ ನಗರವೂ ಕೂಡ ಅಭಿವೃದ್ಧಿ ಆಗ್ತದೆ, ಜನರಿಗೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಸಿಗತಕ್ಕಂಥ ವಾತಾವರಣ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಒಳ್ಳೆಯ ಕಟ್ಟಡವನ್ನು ಮಾಡಿ ಇವತ್ತು ಎಲ್ರಿಗೂ ಕೂಡ ಒಂದು ಒಳ್ಳೆಯ ಕೆಲಸ ಕಾರ್ಯವನ್ನು, ಅನೇಕ ಜನರಿಗೆ ಕೆಲಸ ಕಾರ್ಯವನ್ನು, ಅನೇಕ ಜನರಿಗೆ ಇಲ್ಲಿ ವ್ಯಾಪಾರ ಮಾಡತಕ್ಕಂಥ ಅವಕಾಶವನ್ನು ನೀವೆಲ್ಲರೂ ಕೊಟ್ಟಿದ್ದೀರಿ. ಈ ಮೂರು ಜನರು ಸೇರಿ ಇನ್ನೂ ಕೂಡ ಈ ರಂಗದಲ್ಲಿ ಮುಂದುವರಿಯತಕ್ಕಂಥ ಮತ್ತು ಪುತ್ತೂರಿನಲ್ಲಿ ವಾಣಿಜ್ಯ ಉದ್ಯಮಕ್ಕೆ ಇನ್ನಷ್ಟು ಶಕ್ತಿಯನ್ನು ಕಡತಕ್ಕಂಥ ಕೆಲಸ ಕಾರ್ಯಗಳು ನಿಮ್ಮಿಂದ ಆಗಲಿ. ಆ ಮಹಾಲಿಂಗೇಶ್ವರ ದೇವರು ಮತ್ತು ವೆಂಕಟರಮಣ ದೇವರು ನಿಮಗೆ ಆ ಶಕ್ತಿಯನ್ನು ಕೊಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಹಲೋ, ಈ ಕಾರ್ಯಕ್ರಮದಲ್ಲಿ ಈ ಇಡೀ ಸುಂದರವಾದಂಥ ಕಟ್ಟಡದ ಇಂಜಿನಿಯರ್ ಅವಿಲ್ ಸೆರಾವೋ ಅವರನ್ನು ಅಭಿನಂದಿಸುವಂತಹ ಸಮಯ. ಅವಿಲ್ ಸೆರಾವೋ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅವರನ್ನು ಅಭಿನಂದಿಸಬೇಕು ಅಂತ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಅವಿಲ್ ಸೆರಾವೋ ಈ ಒಂದು ಕಟ್ಟಡದ ಅಂಗವನ್ನು ಹೆಚ್ಚಿಸಿದವರು, ಇಂಜಿನಿಯರ್ ಆಗಿದ್ದುಕೊಂಡು ಬಹಳ ಸುಂದರವಾದಂತಹ ಕಟ್ಟಡ. ಇದೀಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ಡಾಕ್ಟರ್ MK ಪ್ರಸಾದ್ ಅವರಿಗೆ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಗಣ್ಯರೆಲ್ಲರೂ ಕೂಡ ಅವರನ್ನು ಅಭಿನಂದಿಸಬೇಕು, ಅವರನ್ನೊಂದು ಸನ್ಮಾನಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ.
ಇದೀಗ ಈ ಗುತ್ತಿಗೆದಾರರಲ್ಲಿ ಈ ಒಂದು ಸುಂದರವಾದ ಕಟ್ಟಡ ನಿರ್ಮಾಣಕ್ಕೆ ಕಾರಣೀಭೂತರಾಗಿರುವಂತಹ ಶ್ರೀ ಮೊಯ್ದೀನ್ ಇವರನ್ನ ವೇದಿಕೆಗೆ ಸ್ವಾಗತಿಸಿದ ಅವರಿಗೆ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಜೊತೆಗೆ ಸುನೀತ್ ಕುಮಾರ್ ನಿಮ್ಮನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅತಿಥಿ ಗಣ್ಯರು ಇವರನ್ನ ಗೌರವಿಸಬೇಕು, ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ. ಈ ತ್ರಿನೇತ್ರ ಕಾಂಪ್ಲೆಕ್ಸ್ನ ಬಗ್ಗೆ ಹಿತನುಡಿಗಳನ್ನು ಮಾತಾಡಬೇಕು ಅಂತ ಶ್ರೀ ಪಂಜುಗುಡ್ಡೆ ಈಶ್ವರ ಭಟ್ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಮಹೋತಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಸೇರಿದ ಮಿತ್ರವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ತ್ರಿನೇತ್ರ ಕಾಂಪ್ಲೆಕ್ಸಿನ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ ಪ್ರಸಾದ್ ಭಂಡಾರಿಯವರೇ, ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರೇ, UP ಶಿವಾನಂದರವರೇ, ಸಹಕಾರಿ ಸಂಘದಲ್ಲಿ ನನ್ನ ಮಾರ್ಗದರ್ಶಕರಾದ ಶಶಿಕುಮಾರ್ ಐ ಬಾಲೇಟ್ರವರೇ, ಮೊಹಮ್ಮದ್ ಅಲಿ ಅವರೇ, ಅರುಣ್ ಕುಮಾರ್ ಪುತ್ತೇರವರೇ, ಬಾಲಚಂದ್ರರವರೇ, ರಮೇಶ್ ರವರೇ, ಇಲ್ಲಿ ಸೇರಿದ ಬಂಧು ಮಿತ್ರಗಳೇ, ಪತ್ರಿಕಾ ಮಾಧ್ಯಮದವರೇ, ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವರ ದೇವಮಾರುಗದ್ದೆಯ ತುದಿಯಲ್ಲಿ ತ್ರಿನೇತ್ರ ಎಂಬ ಕಾಂಪ್ಲೆಕ್ಸ್ ಇವತ್ತು ಉದ್ಘಾಟನೆಗೊಂಡಿದೆ. ನನ್ನ ಮನಸ್ಸಿನಲ್ಲಿ ಆ ತ್ರಿನೇತ್ರನಿಗೆ ಈ ತ್ರಿನೇತ್ರ ಎಂಬ ದ್ವಾರವೊಂದು ಇಲ್ಲಿ ಉದ್ಘಾಟನೆಗೊಂಡಿದೆ ಅಂತೇಳಿ ನನಗೆ ಅನಿಸುತ್ತದೆ. ಮುಂದಿನ ದಿವಸದಲ್ಲಿ ಇಲ್ಲಿಂದ ಈಚೆ ಕಡೆಯಿಂದ ಬರುವವರು, ಈ ಕಡೆಯಿಂದ ಬರುವವರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೂ ಓಡಿಪೋಪನ್ ಅಂತ ಹೇಳಿದರೆ ಈ ತ್ರಿನೇತ್ರ ಎಂಬ ಕಾಂಪ್ಲೆಕ್ಸ್ದಲ್ಲಿ ಅಂತೇಳಿ ಹೇಳುವ ಸಂದರ್ಭ ಕೂಡ ಬರಬಹುದು. ಹಾಗೆ ಈ ತ್ರಿನೇತ್ರ ಎಂಬ ಹೆಸರನ್ನು ನೀವು ಇಟ್ಟಿದ್ದೀರಿ, ಬಹಳ ಸಂತೋಷ ಆಯಿತು. ನೀವು ಕೂಡ ಅಭಿವೃದ್ಧಿ ಹೊಂದುತ್ತೀರಿ, ಇಲ್ಲಿಗೆ ಬರುವ ಗ್ರಾಹಕರು ಕೂಡ ಖಂಡಿತವಾಗಿಯೂ ಅಭಿವೃದ್ಧಿ ಹೊಂದುತ್ತಾರೆ ಅಂತ ಹೇಳುವ ನಂಬಿಕೆ ನನ್ನದು. ಇವತ್ತು ನನ್ನದು ಅಂತ ಹೇಳುವುದು ಇಲ್ಲಿ ಇಲ್ಲ, ನಮ್ಮದು ಅಂತ ಹೇಳುವುದು ಬಂದಿದೆ. ಆ ನಮ್ಮದು ಅಂತ ಹೇಳುವುದಕ್ಕೆ ಹೆಚ್ಚು ತೂಕ ಇದೆ, ಇದು ಖಂಡಿತವಾಗಿಯೂ ಅಭಿವೃದ್ಧಿ ಹೊಂದುತ್ತದೆ. ಹಾಗೆ ಈ ಮಾಲಕರಲ್ಲಿ ನನ್ನದೊಂದು ವಿನಂತಿ, ಇಲ್ಲಿ ಸುಮಾರು ಕೋಣೆಗಳಿವೆ. ಒಂದು ಕೋಣೆಯಲ್ಲಿ ನೀವು ಆ ತ್ರಿನೇತ್ರನಿಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಂಡ್ರೆ ಎಂಥ ಸಾಮಾನು ಸಿಕ್ಕುವಂಥ ಕೆಲಸವು ಇಲ್ಲಿ ಆಗಬೇಕು. ಅದು ಆ ತ್ರಿನೇತ್ರನಿಗೂ ಅದರಲ್ಲಿ ತೃಪ್ತಿ ಇದೆ, ಬಂದ ಇದು ಭಕ್ತಾದಿಗಳಿಗೂ ಅದು ಸುಲಭವಾಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಅದಲ್ಲದೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಆಯ್ಕೆಗೊಂಡಿದ್ದೇನೆ. ದೇವಾಲಯದಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳಿರಬಹುದು, ಅದಕ್ಕೆಲ್ಲ ನೀವು ಭಕ್ತರಾಗಿ ಕೈ ಜೋಡಿಸ್ತೀರಿ ಅಂತ ಹೇಳುವ ನಂಬಿಕೆ ನನಗುಂಟು. ನೀವು ಮಹಾಲಿಂಗೇಶ್ವರ ದೇವರ ಭಕ್ತರಾದ ನೀವೆಲ್ಲರೂ ಆ ಮಹಾಲಿಂಗೇಶ್ವರನಿಗೆ ದೇವರನಿಗೆ ₹1 ಕೊಟ್ಟದ್ದನ್ನು ಕೂಡ ಆ ಮಹಾಲಿಂಗೇಶ್ವರ ದೇವರ ಭಂಡಾರಕ್ಕೆ ಮುಟ್ಟಿಸುವಂತಹ ಕೆಲಸವನ್ನು ನಿಮ್ಮ ಈ ನೂತನ ವ್ಯವಸ್ಥಾಪನಾ ಸಮಿತಿ ಮಾಡಿಯೇ ಮಾಡುತ್ತದೆಂದು ಹೇಳುತ್ತಾ, ನಿಮಗೆಲ್ಲರಿಗೂ ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಆ ಮಹಾಲಿಂಗೇಶ್ವರ ದೇವರು ಕರುಣಿಸಲೆಂದು ನಾನು ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನಗಲ್ಲಿ ಪೂಜೆಗೆ ಹೊತ್ತಾಯಿತು, ನಾನು ಈಗ ಬೇಗ ಹೋಗ್ತೇನೆ. ನಿಮ್ಮಲ್ಲೆಲ್ಲರಿಗೂ ನಮಸ್ಕರಿಸುತ್ತಾ ನಾನು ನನ್ನ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ. ಓಕೆ, ಪಂಜುಗುಡ್ಡೆ ಈಶ್ವರ ಭಟ್ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಸ್ಮರಣಿಕೆಯನ್ನು ನೀಡಬೇಕು.
ಇಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ಇದ್ದು ಈ ಕಾರ್ಯಕ್ರಮದ ಕಟ್ಟಡವನ್ನು ಉದ್ಘಾಟನೆ ಮಾಡಿ ನಮ್ಮೊಂದಿಗಿದ್ದು ನಮ್ಮನ್ನು ಪ್ರೋತ್ಸಾಹಿಸಿ ಮಾಲೀಕರಲ್ಲಿ ಬಹಳ ದೊಡ್ಡ ಉದ್ಯಮಿಗಳಾಗಬೇಕು ಅನ್ನುವಂತಹ ಹಾರೈಕೆ ಮಾಡಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ರವರನ್ನು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಈ ಕಟ್ಟಡದ ಮಾಲಕರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. 3 ಜನ ಬಂದು ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಗಿರಿಧರ ಹೆಗಡೆ, ವೆಂಕಟೇಶ್ ಭಟ್ ಮತ್ತು ಸೃಜನ್ ಊರುಬೈಲು 3 ಜನರು ಬಂದು ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಈ ಉದ್ಘಾಟನಾ ಸಮಾರಂಭದಲ್ಲಿ ಪಡೀಲ್ನ ವಿಘ್ನೇಶ್ ಇಂಡಸ್ಟ್ರೀಸ್ನ ಮಾಲಕರಾಗಿರುವಂತಹ ಸುಧೀರ್ ಶೆಟ್ಟಿ ಅವರಿದ್ದೀರಿ, ಶಿವರಾಮ್ ಆಳ್ವರ್ ಅವರಿದ್ದೀರಿ, CA ಅರವಿಂದ್ರ ಅವರಿದ್ದೀರಿ, ದಕ್ಷ ಕನ್ಸ್ಟ್ರಕ್ಷನ್ನ ರವೀಂದ್ರರವರು ಆಗಮಿಸಿದ್ದೀರಿ, ನಗರಸಭೆಯ ಮಾಜಿ ಸದಸ್ಯರಾಗಿರುವ ರಾಜೇಶ್ ಬಣ್ಣೂರ್ ಅವರಿದ್ದೀರಿ, ಪುಂಡರೀಕ ಅಡ್ಪಂಗೆ ಅವರಿದ್ದಾರೆ, ರಂಜಿತ್ ಜೈನ್, ದಯಾನಂದ ಉಜಿರಮಾರ್ BJP ಗ್ರಾಮಾಂತರ ಮಂಡಲ ಅಧ್ಯಕ್ಷರು, ನಗರ ಮಂಡಲದ ಶಿವಕುಮಾರ್ ಭಟ್ರು ಅವರಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಶ್ರೀ ಶಶಿಕುಮಾರ್ ಬಾಲ್ಯಟ್ಟು ಇವರು 2 ಮಾತಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಶಶಿಕುಮಾರ್ ರೈ ಬಾಲ್ಯಟ್ಟು. ತ್ರಿನೇತ್ರ ಕಾಂಪ್ಲೆಕ್ಸಿನ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರತಕ್ಕಂತಹ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರೇ, ಈ ಕಾಂಪ್ಲೆಕ್ಸಿನ ಉದ್ಘಾಟನೆಯನ್ನು ಮಾಡಿರತಕ್ಕಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಮಂಗಳೂರು ಕ್ಷೇತ್ರದ ಮಾಜಿ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ರವರೇ, ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೇ, ಬಹುಶಃ ಈ ಒಂದು ತ್ರಿನೇತ್ರ ಕಾಂಪ್ಲೆಕ್ಸ್ ನಮ್ಮ ಪುತ್ತೂರು ನಗರಸಭೆಗೆ ಒಂದು ಶೋಭೆಯನ್ನು ತರತಕ್ಕಂತಹ ಕೆಲಸ ಕಾರ್ಯವನ್ನು 3 ಜನರು ಸೇರಿಕೊಂಡು ಈ ನಗರಸಭೆಗೆ ಅರ್ಪಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬಹುಶಃ ಉದ್ಯಮಿಗಳು ಕೆಲವರಿರಬಹುದು, ಹಣವಂತರು ಹಲವರಿದ್ದಾರೆ, ಆದರೆ ಆ ಹಣವನ್ನು ಕಟ್ಟಿಡತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ ಉಳ್ಳವರು ಹೊರಗೆ ಹಾಕಿದಂತಹ ಸಂದರ್ಭದಲ್ಲಿ ಇಂತಹ ಕಾಂಪ್ಲೆಕ್ಸ್ಗಳು ಪುತ್ತೂರಿನ ಸೌಂದರ್ಯವನ್ನು ಬೆಳಗಿಸತಕ್ಕಂತಹ ಕೆಲಸ ಕಾರ್ಯಗಳಾಗ್ತವೆ. ಈ ಮೂವರಿಗೂ ಹಾಗೂ ಈ ಕಾಂಪ್ಲೆಕ್ಸಿನಲ್ಲಿ ಆ ಬಾಡಿಗೆಗೆ ಅಥವಾ ಓನರ್ಶಿಪ್ನಲ್ಲಿ ಪಡೆದುಕೊಂಡ ಎಲ್ಲ ಗ್ರಾಹಕ ಬಂಧುಗಳಿಗೆ ಆ ಮಹಾಲಿಂಗೇಶ್ವರನ ದಯೆ ಮತ್ತು ಕರುಣೆ ಇರಲಿ, ಅವರಿಗೆ ಆಯುಷ್ಯ ಹಾಗೂ ಈ ವ್ಯವಹಾರಕ್ಕೆ ಅನುಕೂಲಕರವಾದ ವೇದಿಕೆಯನ್ನು ಮಹಾಲಿಂಗೇಶ್ವರ ದೇವರು ಕಲ್ಪಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಮೂವರಿಗೂ ಶುಭವನ್ನು ಹಾರೈಸುತ್ತಾ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಇದೀಗ ಪ್ರಸಾದ್ ಭಂಡಾರಿ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಬೇಕು ಅಂತ ಮನವಿ ಮಾಡ್ತಾ ಇದ್ದೇವೆ. ಶ್ರೀ ರಾಧಾಕೃಷ್ಣ ಬೂಡಿಯಾರು ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೊಂದಿಗಿದ್ದು ಇದೀಗ ತೆರಳುತ್ತಿರುವಂತಹ ನಳಿನ್ ಕುಮಾರ್ ಕಟೀಲ್ರವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರುವಂತಹ ಶ್ರೀ ಬುಡಿಯಾರು ರಾಧಾಕೃಷ್ಣ ರೈ ಅವರು 2 ಮಾತಾಡಬೇಕು ಅಂತ ವಿನಂತಿ.
ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಉದ್ದೇಶಿಸ್ತಾ ಈ ದಿವಸ ನೂತನವಾಗಿ ಉದ್ಘಾಟನೆಗೊಂಡಂಥ ತ್ರಿನೇತ್ರ ಕಾಂಪ್ಲೆಕ್ಸ್ ಇದರ ದೀಪವನ್ನು ಬೆಳಗಿಸಿ ಈಗಾಗಲೇ ನಿರ್ಗಮಿಸಿದಂಥ ಡಾಕ್ಟರ್ ಎಂ ಕೆ ಪ್ರಸಾದರವರೇ, ಅದೇ ರೀತಿ ಇದನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲ ನಾಯಕರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ರವರೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ, ಭಾಳ ಸಂತೋಷ ಆಗ್ತಾ ಇದೆ. 3 ಜನ ಸೇರಿ ಕೇವಲ ಕೆಲವೇ ತಿಂಗಳುಗಳಲ್ಲಿ ಇಷ್ಟು ಒಳ್ಳೆಯ ರೀತಿಯಲ್ಲಿ, ಯಾಕೆಂದರೆ ಒಂದು ರೂಮಿಗೂ ಕೂಡ ಯಾವುದೇ ಒಂದು ರೀತಿಯ ಒಂದು ಅಡ್ಡ ಬರದ ರೀತಿಯಲ್ಲಿ ಈ ಒಂದು ಕಟ್ಟಡದ ವಿನ್ಯಾಸವನ್ನು ಮಾಡಿದಂಥ ಆ ವಿನ್ಯಾಸ ಕೂಡ ಇವ್ರ ಜೊತೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಕೈ ಜೋಡಿಸ್ತಾರೆ ಎಂಬುದು ಈ ಒಂದು ಕಟ್ಟಡದಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಕೇವಲ 10-15 ಸೆನ್ಸ್ ಜಾಗದಲ್ಲಿ ಇಷ್ಟು ದೊಡ್ಡ ಒಂದು ಭವ್ಯವಾದ ಕಟ್ಟಡವನ್ನು ಕಟ್ಟಬೇಕಿದ್ರೆ ಖಂಡಿತವಾಗಿಯೂ ಅವರಿಗೆ ಅವರು ಇಟ್ಟಂತಹ ಹೆಸರು ಅವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಯಾಕೆಂದರೆ ತ್ರಿನೇತ್ರ ಅವರ ಮುಂದೆನೇ ಅವರಿಗೆ ಮಹಾಲಿಂಗೇಶ್ವರ ದೇವರ ಪೂರ್ಣ ಆಶೀರ್ವಾದದಿಂದ ಆ ತ್ರಿನೇತ್ರ ಅವರು 3 ಜನ ಸೇರಿ ಈ ರೀತಿಯ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಮುಂದಿನ ದಿವಸದಲ್ಲಿ ಕೂಡ ಇದು ಒಂದು ಅಡಿಪಾಯ ಆಗಿ, ಈಗಾಗಲೇ ವೆಂಕಟೇಶ್ ಭಟ್ರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಜನರ ಸೇವೆಯನ್ನು ಮಾಡ್ತಾ ಬಂದು ವೆಂಕಟರಮಣ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಬಂದು ಜನರ ಆಶೀರ್ವಾದವನ್ನು ಗಳಿಸಿದಲ್ಲಿ ಖಂಡಿತವಾಗಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಗಿರಿಧರರು ಈ ಮೊದಲೇ ಎಲ್ಲರಲ್ಲೂ ಒಂದು ರೀತಿಯಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿ ಪುತ್ತೂರಿನ ಜನತೆಗೆ ಎಲ್ರಿಗೂ ಒಂದು ಮಾದರಿಯಾಗುವಂಥ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದಂಥ ಗಿರಿಧರರು ಹೆಗಡೆಯವರು. ಅದೇ ರೀತಿ ನಮ್ಮ ಡಾಕ್ಟರ್ ಶಿವಾನಂದರ ಬಗ್ಗೆ ಹೇಳಬೇಕಾಗಿಲ್ಲ. ಅವರ ಮಗ ಈಗಾಗಲೇ ಈ ಒಂದು ಕಟ್ಟಡ ಹೊಸ ತಮ್ಮ ಬಿಲ್ಡಿಂಗಿನ ಇದಕ್ಕೆ ಪಾದಾರ್ಪಣೆಯನ್ನು ಮಾಡಿದ ಕೂಡ ಕಾಣುವಾಗ ಮುಂದಿನ ದಿವಸಗಳಲ್ಲಿ ಅವರು ಉಜ್ವಲ ಭವಿಷ್ಯತ್ತನ್ನು ಕಾಣುವುದರಲ್ಲಿ ಖಂಡಿತ ಯಶಸ್ವಿ ಆಗ್ತಾರೆ. ಅವರು 3 ಜನ ಕೂಡ ಅದೇ ರೀತಿ ಅವರಿಗೆ ಮಹಾಲಿಂಗೇಶ್ವರನ ಪೂರ್ಣ ಆಶೀರ್ವಾದ, ಅದರ ರೀತಿ ಅವರು ನಂಬಿಕೊಂಡು ಬಂದಂಥ ಎಲ್ಲ ದೇವರುಗಳ ಆಶೀರ್ವಾದ ಅವರ ಮೇಲೆ ಇರಲಿ ಎಂಬ ಮಾತನ್ನು ಹೇಳ್ತಾ ನನಗೂ ಅವಕಾಶವನ್ನು ಕೊಟ್ಟದ್ದಕ್ಕೆ ನಾನು ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ನಿಮ್ಮ ಮಾತುಗಳಿಗೆ ಧನ್ಯವಾದ ಸರ್. ಇದೀಗ ಡಾಕ್ಟರ್ UP ಶಿವಾನಂದ್ ಸರ್ 2 ಮಾತಾಡಬೇಕು ಅಂತ ವಿನಂತಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ದೊಂಬೆಕಾನ ಸದಾಶಿವರಯ್ಯ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಬಾಲಚಂದ್ರ ಅವರು ಉಪಾಧ್ಯಕ್ಷರು ನಗರಸಭೆ, ನೀವು ಮಾತನಾಡಬೇಕು ಸರ್. ಮಾತೊಬ್ಬ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸುತ್ತಾ ಇವತ್ತಿನ ದಿವಸ ಬಹಳ ಸುಂದರವಾದ ತ್ರಿನೇತ್ರ ಕಟ್ಟಡದ ಲೋಕಾರ್ಪಣೆ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಗರಸಭೆಯ ಉಪಾಧ್ಯಕ್ಷ ಆಗಿರಿದುಕೊಂಡು ಇವತ್ತಿನ ದಿವಸ ಎಲ್ಲದರಲ್ಲೂ ತ್ರಿನೇತ್ರಗಳೇ ಒಳ್ಳೆಯ ಒಂದು ಕಟ್ಟಡವನ್ನು ಇವತ್ತು ಪುತ್ತೂರಿನ ನಗರಸಭೆಗೆ ಕೊಟ್ಟಿದ್ದೀರಿ ಅಂತ ಹೇಳಿದ್ದಕ್ಕೆ ನಾನು ನಮ್ಮ ನಗರಸಭೆ ವತಿಯಿಂದ ಮತ್ತು ಸಾರ್ವಜನಿಕರ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಬಹುಶಃ ಒಂದು ಪರಿಚಯ, ಈಗ ವೆಂಕಟೇಶ್ ಭಟ್ರನ್ನ ಮೊದಲು ಪರಿಚಯ ಮಾಡಿದ ಮೊದಲು ತಾವು ಯಾರು ತಮ್ಮ ಹೆಸರು ಬೇಕಲ್ಲ ನಿಮಗೆ ಪರಿಚಯಕ್ಕೆ, ಹಾಗೆ ನೀವು ಹೇಳಿದ ತಕ್ಷಣ ವೆಂಕಟೇಶ ಭಟ್ರು ಅಂತ, ಹಾಗೆ ಒಂದು ಗುರುತಿಗೆ ಮತ್ತು ನೆನಪಿಗೆ ಒಂದು ಹೆಸರು ಬೇಕಂತೆ. ಹಾಗೆ ಇವತ್ತಿನ ದಿವಸ ಈ ತ್ರಿನೇತ್ರ ಎಂಬ ಹೆಸರು, ಹಾಗೆ ಈ ಟೆಕ್ನಿಕಲಿ ಇಂಜಿನಿಯರಿಂಗ್ ಇದರಲ್ಲಿ ಹೇಳಬೇಕಂತ ಹೇಳಿದರೆ 3D 3 ವ್ಯೂ ಈ ಕಟ್ಟಡಕ್ಕೆ, ಇಡೀ ಪುತ್ತೂರಿನಲ್ಲಿ ನಾನು ನೋಡಿದ ಮಟ್ಟಿನಲ್ಲಿ ಈ ಕಟ್ಟಡಕ್ಕೆ 3 ವ್ಯೂ ಇದೆ, ಅದು ತ್ರಿನೇತ್ರ. ಹಾಗೆ ಇಲ್ಲಿ 3 ಮಾರ್ಗ ಸೇರ್ತದೆ, ಅದು 3 ಮಾರ್ಗ ಸೇರುವಂಥ ಒಂದು ಪ್ಲೇಸ್. ಎಲ್ಲದಕ್ಕೂ ಒಂದು ವಿಶೇಷ ರೀತಿಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿದೆ. ಹಾಗೆ ಇನ್ನು ಮುಂದೆ ಕೂಡ ಇಂಥ ಒಳ್ಳೆ ಕಟ್ಟಡಗಳನ್ನು ನಿರ್ಮಿಸುವಂಥ ಶಕ್ತಿ ನೀವು 3 ಜನಕ್ಕೆ ಒಟ್ಟಾಗಿ, ಯಾಕೆಂತಂದರೆ ಅಷ್ಟು ಬಲಿಷ್ಠರಾಗಿದ್ರೆ ನೀವು, ಶಕ್ತಿಯುತ ಒಂದು ಜೋಡಣೆ ಇದೆ.
ಎಲ್ಲ ವಿಷಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇವತ್ತು ಕಾರ್ಯಕ್ರಮ ಇವತ್ತು ಸುಂದರವಾಗಿ ಮೂಡಿ ಬರಬೇಕಿದ್ರೆ ಬಹುಶಃ ನಿಮ್ಮ ಮನಸ್ಸು ಮತ್ತು ನಿಮ್ಮ ಶಕ್ತಿ, ನಿಮ್ಮ ಪರಿಚಯದ ಎಲ್ಲರ ಆಶೀರ್ವಾದ, ಶ್ರೀ ಮಹಾಲಿಂಗೇಶ್ವರ ತ್ರಿನೇತ್ರನ ಆಶೀರ್ವಾದ ಸಂಪೂರ್ಣ ಇದೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಆ ಪರಮಾತ್ಮನು ಇನ್ನು ಮುಂದೆ ಕೂಡ ನಮ್ಮ ನಗರಸಭೆಯಲ್ಲೇ ಉತ್ತಮ ಒಳ್ಳೆ ಕಟ್ಟಡಗಳನ್ನು ನಿರ್ಮಾಣಿಸಬಾರಂಥ ಶಕ್ತಿಯನ್ನು ಆ ಪರಮಾತ್ಮನ ನಿಮಗೆ ಅನುಗ್ರಹಿಸಲಿ ಅಂತ ಹೇಳ್ತಾ, ನನಗೆ ಇವತ್ತು ಅವಕಾಶ ಕೊಟ್ಟಕ್ಕೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಬಾಲಚಂದ್ರ ಸರ್. ಇದೀಗ ಶ್ರೀ ರಮೇಶ್ ರೈ, ಸದಸ್ಯರು ಪುತ್ತೂರು ನಗರಸಭೆ. ಈ ದಿನ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ನಮಿಸುತ್ತಾ, ಈ ದಿನ ಈ ಸುಂದರವಾದ ಕಟ್ಟಡವನ್ನು ನಿರ್ಮಿಸಿ ಸಾರ್ವಜನಿಕ ಅನುಕೂಲಕ್ಕಾಗಿ ಒದಗಿಸಿಕೊಟ್ಟಂಥ ತ್ರಿನೇತ್ರ ಅಂತ ಹೇಳುವಂಥ 3 ಸೇರಿಕೊಂಡು ಮಾಡಿದಂಥ ಈ ಕಟ್ಟಡದಲ್ಲಿ ಗಿರಿಧರ್ ಹೆಗಡೆ ಇರ್ಬೋದು, ವೆಂಕಟೇಶ್ ಭಟ್ ಇರ್ಬೋದು, ಹಾಗೆ ನಾವು ಸುಜನ್ ಅವರು ಇರ್ಬೋದು, ಎಲ್ಲರೂ 3 ಒಂದೇ ಮನಸ್ಸಿನಿಂದ ಕಟ್ಟಿದಂಥ ಕಟ್ಟಡ ಅಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ಈ ಕಟ್ಟಡ ಕಟ್ಟುತ್ತಿರುವಾಗಲೇ ನಿಮಗೆಲ್ಲವೂ ಬುಕ್ಕಿಂಗ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇದೊಂದು ಒಳ್ಳೆಯ ಹೃದಯ ಭಾಗದಲ್ಲಿದೆ, ನಗರಸಭೆ ವ್ಯಾಪ್ತಿಯಲ್ಲಿದೆ. ಎಲ್ಲೂ ನೋಡಿದರೂ ಒಂಥರ ಎದ್ದು ಕಾಣುವಂಥ ಬಿಲ್ಡಿಂಗ್ ಆಗಿದೆ. ಬಿಲ್ಡಿಂಗ್ ಕಟ್ಟುವವರ ಮನಸ್ಸಿಗೂ ಸೀಮಿತವಾಗಿದೆ. ನಿಮ್ಮ 3 ಮನಸ್ಸು ಒಂದಾಗಿ ಇನ್ನಷ್ಟು ಪುತ್ತೂರು ತ್ರಿನೇತ್ರ ಡೆವಲಪರ್ಸ್ ಎಂಬ ಹೆಗ್ಗಳಿಕೆಯು ನಿಮ್ಮದಾಗಲಿ. ನಿಮಗೆ ಆ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಇರಲಿ. ನಿಮ್ಮ ಕಟ್ಟಡದಲ್ಲಿ ಬಾಡಿಗೆಗೆ ಅಥವಾ ಒಡೆತನಕ್ಕೆ ಪಡ್ಕೊಂಡಂಥ ಎಲ್ರಿಗೂ ಈ ಮಹಾಲಿಂಗೇಶ್ವರನ ಆಶೀರ್ವಾದ ಶುಭವಾಗಲಿ. ಎಲ್ರಿಗೂ ಒಂದೇ ಮಾತನ್ನು ಶುಭವನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ರಮೇಶ್ ರೈ ಸರ್. ಇದೀಗ ಶ್ರೀ ಮೊಹಮ್ಮದ್ ಅಲಿ, ಮಾಜಿ ಸದಸ್ಯರು ನಗರಸಭೆ ಪುತ್ತೂರು, ನೀವು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಬಹು ಸುಂದರವಾದಂಥ ಈ ತ್ರಿನೇತ್ರ ವಾಣಿ ಸಂಕೀರ್ಣದ ಉದ್ಘಾಟನಾ ಕಾರ್ಯಕ್ರಮ ನಾವೆಲ್ಲ ಭಾಗಿಯಾಗಿದ್ದೇವೆ. ಕೆಲವು ಗಣ್ಯರುಗಳು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಇವತ್ತು ನಮ್ಮನ್ನು ಬೇರೆ ಕಾರ್ಯಕ್ರಮ ತೆರಳಿದ್ದಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ಮೊದಲು ಮಾತಾಡಬೇಕಂತೆ, ಕೊನೆಗೆ ಮಾತಾಡೋನಿಗೆ ಯಾವುದು ಉಳಿದಿರುವುದಿಲ್ಲ. ಆದರೂ ಮಾತಾಡುವಂಥ ಒಂದು ಜವಾಬ್ದಾರಿ ಇದ್ದ ಕಾರಣ ನಾವು ಕೆಲವು ವಿಚಾರವನ್ನು ಪ್ರಸ್ತಾವ ಮಾಡಲೇಬೇಕಾಗ್ತದೆ. ಅದು ವಿಶೇಷವಾಗಿ ಗಿರಿಧರ ಹೆಗಡೆಯವರು ನನ್ನ ಭಾಳ ಆತ್ಮೀಯ ಸ್ನೇಹಿತರು. ವೆಂಕಟೇಶ್ ಭಟ್ರು ನನ್ನ ಕ್ಲಾಸ್ಮೇಟ್ ಅಂತ ಹೇಳಿದರು. ಮತ್ತು ಸೃಜನ್ ಸುದ್ದಿ ಸಂಸ್ಥೆಯ ಸಂಪಾದಕರು ಕೂಡ ನನ್ನ ಆತ್ಮೀಯರು. ಇವತ್ತು ಗಿರಿಧರ ಹೆಗಡೆಯವರಿಗೆ ಇದರಲ್ಲಿ ಅನುಭವ ಇದೆ, ಕಟ್ಟಡ ನಿರ್ಮಾಣ ಒಂದು ಕಾರ್ಯದಲ್ಲಿ ಅನುಭವ ಇದೆ. ವೆಂಕಟೇಶ್ ಭಟ್ ಮತ್ತು ಸೃಜನ್ರವರು ಹೊಸದಾಗಿ ಈ ಒಂದು ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೆ ಅಂತ ತಿಳ್ಕೊಂಡಿದ್ದೆ ನಾನು. ಇವತ್ತು ಮಂಗಳೂರು ಬಿಟ್ಟರೆ ಅತಿ ವೇಗವಾಗಿ ಬೆಳೆಯುವಂಥ ಒಂದು ಪಟ್ಟಣ ಇದ್ದರೆ ಪುತ್ತೂರು. ಆದರೆ ಪುತ್ತೂರು ಪಟ್ಟಣ ವೇಗ ಬೆಳೆಯುವ ಸಂದರ್ಭದಲ್ಲಿ ಅಡ್ಡಾದಿಡ್ಡಿ ಬೆಳೆದರೆ ಅದು ತುಂಬ ಅನಾನುಕೂಲ ಆಗುವ ಸಂದರ್ಭ ಇದೆ. ಅದಕ್ಕೆ ಯೋಜನಾಬದ್ಧವಾಗಿ ಬೆಳಿಬೇಕು. ಅದಕ್ಕೆ ಯೋಜನಾಬದ್ಧವಾಗಿ ಬೆಳಿಬೇಕಿದ್ರೆ ಒಂದು ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ, ಆ ಪರವಾನಗಿ ಕೊಡೋ ಸಂದರ್ಭದಲ್ಲಿ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ ಒಂದು ನಕ್ಷೆಯನ್ನು ಅನುಮೋದನೆ ಮಾಡುವಂಥ ಒಂದು ಜವಾಬ್ದಾರಿ ನಗರ ಯೋಜನಾ ಪ್ರಾಧಿಕಾರ ಮತ್ತು ನಗರಸಭೆಯವ್ರದ್ದು. ನಾನು ಈ ಮಾತನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಇವತ್ತು ಹಲವಾರು ಪುತ್ತೂರು ಭಾಳಷ್ಟು ಅಭಿವೃದ್ಧಿ ಆಗಿದೆ. ಪ್ರಸಾದ್ ಭಂಡಾರಿಯವರು ಹೇಳಿದರು, ಈ APMC ರಸ್ತೆ ಆಗಬೇಕು ಅಂತ ಹೇಳಿದ್ರು ಒಂದು ಕಾಲದಲ್ಲಿ ಹೋರಾಟ ಮಾಡಿಸೋ ಅಂತ ಹೇಳಿದ್ರು. ನಾನು ಕೂಡ ಧರಣಿ ಕೂತಿದ್ದೆ ಭಾಳ ಸಣ್ಣವಾಗ. ಆ ಬಳಿಕ APMC ರಸ್ತೆ ಪ್ರಾರಂಭ ಆದ ನಂತರ ಈ ರಸ್ತೆಗೆ ಒಂದು ಕಳೆ ಬಂದದ್ದು ಆದರ್ಶ ಆಸ್ಪತ್ರೆ ನಿರ್ಮಾಣ ಆದ ಬಳಿಕ. ಆ ಬಳಿಕ ಹಲವಾರು ಕಟ್ಟಡ ನಿರ್ಮಾಣವಾದವು. ಇವತ್ತು ಪುತ್ತೂರು ಬೃಹತ್ತಾಗಿ ಬೆಳೆಯುವಂಥ ಒಂದು ಅವಕಾಶಗಳಿವೆ. ಮೊದಲನೇ ಪುತ್ತೂರು ಬುಲ್ವಾರ್ನ ದರ್ಬೆವರೆಗೆ ಒಂದು ರಸ್ತೆ ಮತ್ತು ಪರಡಕದ ಒಂದು ರಸ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಬಳಿಕ ತುಂಬ ರಸ್ತೆಗಳ ಅಭಿವೃದ್ಧಿ ಆಗಿದೆ, ಹಲವಾರು ವಸತಿ ಪ್ರದೇಶಗಳು ಅಭಿವೃದ್ಧಿ ಆಗುವಂಥ ಒಂದು ಅಭಿವೃದ್ಧಿ ಕಾರ್ಯವನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಯಾಕೆ ಯೋಜನಾಬದ್ಧವಾಗಿ ಇವತ್ತು ಪಟ್ಟಣ ಬೆಳಿಬೇಕು ಅಂತ ಹೇಳಬೇಕಿದ್ರೆ, ಇವತ್ತು ಏನಾಗಿದೆ, ಇಲ್ಲಿ ನಗರಸಭೆ ಉಪಾಧ್ಯಕ್ಷರು ಇದ್ದಾರೆ, ಈ ಕ್ಷೇತ್ರದ ನಗರಸಭಾ ಸದಸ್ಯರು ಇದ್ದಾರೆ. ಇವತ್ತು ಯಾವುದೇ ಯೋಜನೆ ಪ್ರಕಾರ ನಕ್ಷೆಯನ್ನು ಏನು ಪಡ್ಕೊಳ್ತೇವೆ ಅದರ ಪ್ರಕಾರ ಇವತ್ತು ಕಟ್ಟಡ ನಿರ್ಮಾಣ ಆಗ್ತಾ ಇಲ್ಲ. ಇದು ಚರಂಡಿಯನ್ನು ಆಕ್ರಮಣ ಮಾಡಿ, ಇವತ್ತು ರಸ್ತೆಯನ್ನು ಆಕ್ರಮಣ ಮಾಡಿ ನಿರ್ಮಾಣ ಮಾಡುವಂಥ ಒಂದು ಕಟ್ಟಡ ಬೆಳೆಯುವುದರಿಂದ ಪುತ್ತೂರು ಅಭಿವೃದ್ಧಿ ಆಗುವುದಿಲ್ಲ. ಇದನ್ನು ಯೋಜನೆಬದ್ಧವಾಗಿ ಬೆಳೆಸುವಂಥ ಅಥವಾ ಕಾರ್ಯಕ್ರಮನ ಅನುಷ್ಠಾನ ಮಾಡುವ ದೊಡ್ಡ ಜವಾಬ್ದಾರಿ ಇರುವಂಥದ್ದು ನಗರ ಯೋಜನಾ ಪ್ರಾಧಿಕಾರಕ್ಕೆ ಮತ್ತು ನಗರ ಸಭೆಗೆ. ನಾನು ಯಾಕೆ ಈ ಉಲ್ಲೇಖ ಬರೆದ ಒಂದು ವಿಚಾರ ಹೇಳ್ತೇನೆ.
ಇವತ್ತು ಗಿರಿಧರ ಹೆಗಡೆ ಅವರು ಈ ಕಟ್ಟಡಕ್ಕೆ ಪಿಲ್ಲರ್ ಹಾಕಿ ಅದರ ರಿನ್ಯೂವಲ್ ಸಂದರ್ಭದಲ್ಲಿ ಆ ಪರವಾನಗಿ ನವೀಕರಣ ಮಾಡುವ ಸಂದರ್ಭದಲ್ಲಿ ಅವರೊಂದು ನಗರಸಭೆ ಒಂದು ಪತ್ರ ಬರೆದಿದ್ರು. ಸ್ವಾಮಿ, ನಾನು ಕಟ್ಟಡ ನಿರ್ಮಾಣಕ್ಕೆ ನೀವು ಪರವಾನಗಿ ಕೊಟ್ಟಿದ್ದೀರಿ, ನಾನು ನಮ್ಮ ನಕ್ಷೆ ಪ್ರಕಾರ ನಿಮ್ಮ ಯೋಜನಾಬದ್ಧವಾಗಿ ನಾನು ನಿರ್ಮಾಣ ಮಾಡಿದ್ದೇನೆ ಇಲ್ವೋ ಅಂತೇಳಿ ಈಗಲೇ ಹೇಳಬೇಕು, ನೀವು ತಿಳಿಸಬೇಕು, ತಾಂತ್ರಿಕವಾಗಿ ನನಗೆ ತಿಳಿಸಬೇಕು, ಮುಂದೆ ನಾನು ಕಟ್ಟಡವನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳುವಂಥ ಒಂದು ವಿಚಾರವನ್ನು ಮಾಡಿದರೆ ಅದು ಪುತ್ತೂರಲ್ಲಿ ಗಿರಿಧರ ಹೆಗ್ಡೆ ಅವರು ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಯಾಕಂತ ಹೇಳಿದರೆ ಅವರು ಹಿಂದೆ ಕೂಡ ಹಲವಾರು ತೊಂದರೆಗೆ ಒಳಗಾಗಿದ್ದಾರೆ. ಅವರ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಕ್ರಮಬದ್ಧವಾಗಿ ಕಟ್ಟಿದರೂ ಕೂಡ ಅವರಿಗೆ ಅನವಶ್ಯಕವಾಗಿ ತೊಂದರೆ ಕೊಡುವಂಥ ಕೆಲಸವನ್ನು ನಗರಸಭೆಯ ಮೂಲಕ ಬೇರೆ ಬೇರೆ ಒಂದು ಶಕ್ತಿಗಳು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಅನುಭವದ ಆಧಾರದಲ್ಲಿ ಅವರು ಏನು ಮಾಡಿದ್ದಾರೆ, ಇನ್ನು ನನ್ನ ಕಟ್ಟಡಕ್ಕೆ ಯಾರು ತೊಂದರೆ ಆಗಬಾರ್ದು, ಕ್ರಮಬದ್ಧವಾಗಿ ಕಟ್ಟಬೇಕು ದೃಷ್ಟಿಯಲ್ಲಿ ಇವತ್ತು ಈ ಕಟ್ಟಡ ನಿರ್ಮಾಣ ಅತಿ ಸುಂದರವಾದಂಥ ಕಟ್ಟಡ, 3 ಕಡೆ ಇದಕ್ಕೆ ಪ್ರವೇಶ ದ್ವಾರ ಇಟ್ಟುವಂಥ ಒಂದು ಕಟ್ಟಡ. ಈ ರೀತಿ ಎಲ್ಲರೂ ಯೋಚನೆ ಮಾಡಿದರೆ ಯಾರು ಪ್ರತಿನಿಧಿಗಳಿದ್ದೇವೆ, ಯಾರು ಅಧಿಕಾರದಲ್ಲಿದ್ದೇವೆ, ನಾವು ಕೂಡ ಕ್ರಮಬದ್ಧವಾಗಿ ಕಟ್ಟಡ ನಿರ್ಮಾಣ ಮಾಡಿ ಸಹಕಾರ ಮಾಡಿದರೆ ಮುಂದಿನ ಪೀಳಿಗೆಗೆ ನಾವು ಕೊಡುವ ದೊಡ್ಡ ಪ್ರಯೋಜನ, ದೊಡ್ಡ ಉಪಕಾರ ಅಂತ ಹೇಳುವಂಥ ವಿಚಾರವನ್ನು ನಾನು ಈ ವೇದಿಕೆಯಲ್ಲಿ ಪ್ರಸ್ತಾನ ಮಾಡ್ತಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಪಾಪದವರು ಬಡವರು ಏನಾದರೂ ಸ್ವಲ್ಪ ತಪ್ಪಿದರೆ ಅವರಿಗೆ ಯಾವುದು ಕಟ್ಟಡ ನಂಬರ ಕೊಡೋದಂಥ ಎಷ್ಟೋ ಪ್ರಕರಣಗಳಿವೆ. ಆದರೆ ಶ್ರೀಮಂತರು ಕಟ್ಟಿದಾಗ ಅವರಿಂದ ಅಕ್ರಮವಾಗಿ ಲಂಚ ಹಣದ ಪಡ್ಕೊಂಡು ಇವತ್ತು ಕ್ರಮಬದ್ಧವಾಗಿಲ್ಲದಂಥ ಕಟ್ಟಡಕ್ಕೆ ಅನುಮೋದನೆ ಕೊಡುವಂಥ, ಅವರಿಗೆ ಕಟ್ಟಡ ನಂಬರ ಕೊಡುವಂಥ ಕೆಲಸಗಳು ಇವತ್ತು ಪುತ್ತೂರಲ್ಲಿ ನಡೀತಾ ಇದೆ. ಉಪಾಧ್ಯಕ್ಷ ತಾವು ಗಮನ ಕೊಡಬೇಕು. ಯಾಕೆಂದರೆ ಪುತ್ತೂರಿನಲ್ಲಿ ಈ ರೀತಿಯ ತಾರತಮ್ಯ ನೀತಿ ಅನುಸರಿಸಿದ ನಗರಸಭೆಯ ವಿರುದ್ಧ ನಾನು 12 ಕಟ್ಟಡದ ವಿರುದ್ಧ ನಾನು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿ ಪರಿಪಾಠವನ್ನು ಬೆಳೆಸಿದಂಥ ಕೆಲವು ಬಿಲ್ಡರ್ಸ್ ಇದ್ದಾರೆ. ಅವರಿಗೆ ಇವತ್ತು ಬುದ್ಧಿ ಕಲಿಸುವಂಥ ಕೆಲಸವನ್ನು ನಗರಸಭೆ ಮಾಡಬೇಕು. ಯಾಕೆಂದರೆ ಇವತ್ತು ನಮಗೆಲ್ಲರಿಗೂ ಉದಾಹರಣೆ ಆಗಿರುವಂಥದ್ದು ಇವತ್ತು ಗಿರಿಧರ ಹೆಗ್ಡೆ ಮತ್ತು ವೆಂಕಟೇಶ ಭಟ್ ಮತ್ತು ಸುಜನ್ ಅವರ ಈ ಒಂದು ಕಟ್ಟಡ ಅಂತ ಹೇಳುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಯಾಕಂದರೆ ಕಟ್ಟಡವಾಗಿ ಕ್ರಮಬದ್ಧವಾಗಿ ಬೆಳೆದರೆ, ಯೋಜನಾಬದ್ಧವಾಗಿ ಪಟ್ಟಣ ಬೆಳೆದರೆ ಮುಂದಿನ ದಿನಗಳಲ್ಲಿ ನಾವು ಈ ಪುತ್ತೂರನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವಂಥ ಕೆಲಸ ಕಾರ್ಯ ಮಾಡಲಿಕ್ಕೆ ಆಗ್ತಂತ ಹೇಳೋ ವಿಚಾರವನ್ನು ನಾನು ಎಲ್ಲರ ಗಮನಕ್ಕೆ ತರ್ತೇನೆ. ಯಾಕಂತೇಳಿ ಈ ವಿಚಾರವನ್ನು ಇವತ್ತು ಎಲ್ಲರ ಗಮನ ಕೊಡಬೇಕು. ಯಾರು ನಿರ್ಮಾಣ ಮಾಡುವಾಗಲೂ ಕೂಡ ಯಾರು ನಿರ್ಮಾಣ ಅನಧಿಕೃತವಾಗಿ ಮಾಡ್ತಾ ಇದ್ದಾರಾ ಅವರ ಬಗ್ಗೆ ಸಂಸ್ಥೆಗಳಿಗೆ ಅದರ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ನಾಗರಿಕರು ಜವಾಬ್ದಾರಿಯುತವಾಗಿ ಮಾಡಿದರೆ ಮಾತ್ರ ನಾವು ಯೋಜನಾಬದ್ಧವಾಗಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಆ ರೀತಿ ಇವತ್ತು ವಿಶೇಷವಾಗಿ ನಮ್ಮ ಗಿರಿಧರ ಹೆಗ್ಡೆ ಮತ್ತು ವೆಂಕಟೇಶ್ ಭಟ್ರು ಮತ್ತು ಸಿಜ್ಜನ್ ಅವರು ಒಳ್ಳೆ ರೀತಿಯಲ್ಲಿ ಮಾದರಿಯಾಗಿ ಈ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದೀರಿ. ಇವತ್ತು ತಾವು ಹೇಳಿದಂತೆ ಎಲ್ಲ ಕಟ್ಟಡದ ಈ ಕೋಣೆಗಳನ್ನು ಇವತ್ತು ಯಾರು ಪಡ್ಕೊಂಡಿದ್ದಾರೆ ನಿಮಗೆ ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಈ ಕೋಣೆ ಯಾರು ಕಟ್ಟಡದಲ್ಲಿ ಯಾರೆಲ್ಲ ಅಂಗಡಿ ಕೋಣೆಯನ್ನು ಪಡ್ಕೊಂಡಿದ್ದಾರೋ ಅವರು ಮುಂದಕ್ಕೆ ಯಶಸ್ವಿ ಆಗಲಿ ಅಂತ ಹೇಳುವಂಥ ವಿಚಾರವನ್ನು ಇದು ಇಲ್ಲಿ ಈ ಕಟ್ಟಡದಲ್ಲಿ ಅವರು ಯಶಸ್ವಿಯಾಗಿ ಇನ್ನೂ ಕೂಡ ಕೆಲವು ಕಟ್ಟಡ ನಿರ್ಮಾಣ ಆದಾಗ ಅಲ್ಲಿ ಕೂಡ ಕೋಣೆಗಳನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಇವತ್ತು ಅವರಿಗೆ ಅನುಗ್ರಹ ಮಾಡಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನನ್ನ ಮಾತನಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದ ಸರ್. ಇದೀಗ ಡಾಕ್ಟರ್ UP ಶಿವಾನಂದ್ ಸರ್, ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ ನಾವು ಸಿದ್ಧ. ತ್ರಿನೇತ್ರ ಕಾಂಪ್ಲೆಕ್ಸಿನ ಉದ್ಘಾಟನಾ ವೇದಿಕೆಯಲ್ಲಿರುವ ಆತ್ಮೀಯ ಮಿತ್ರರಾದ ಮೊಹಮ್ಮದ್ ಅಲಿ ಅವರೇ, ಅರುಣ್ ಕುರ್ಪುತ್ತಿಲ್ರವರೇ, ರಮೇಶ್ ರೈ ಕೌನ್ಸಿಲರೇ, ಉಪಾಧ್ಯಕ್ಷ ಬಾಲಚಂದ್ರ ಸೊರಕೆ, ಈ ಇಂಥ ಕಟ್ಟಡದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಸಂತೋಷ. ಯಾಕೆಂದಿದ್ದು ನನ್ನ ಮಗ ಇದರ ಒಂದು ಪಾಲ್ದಾರನಾಗಿದ್ದಾನೆ. ಈ ಒಂದು ಸ್ಥಳದಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಮುಂಚೆ ಗಿರಿಧರ ಹೆಗ್ಡೆ ನಮ್ಮಲ್ಲಿ ಬಂದಾಗ ನೀವು ಸೇರಿಕೊಳ್ಬೇಕಂತ ನನ್ನನ್ನು ಕೇಳಿದಾಗ ನಾನು ಈ ಕಾರ್ಯಕ್ರಮಗಳಲ್ಲಿ ಕಟ್ಟಡ ಕಾರ್ಯಕ್ರಮ ನನಗೆ ಅನುಭವ ಇಲ್ಲ, ಅದಕ್ಕೆ ಬೇಕಾದಷ್ಟು ಹಣವೂ ಇಲ್ಲ. ಆಗ ನಮ್ಮೊಟ್ಟಿಗೆ ನಮ್ಮ ವೆಂಕಟೇಶ್ ಭಟ್ರು ಕೊಡಿದ್ರು ಒಟ್ಟಿಗೆ ಪಾರ್ಟ್ನರ್ ಆಗಿ. ಸಾತ್ವಿಕರು ವೆಂಕಟೇಶ್ ಭಟ್ರು, ಗಿರಿಧರ ಹೆಗ್ಡೆ ಪ್ರಾಮಾಣಿಕರು ನನಗೆ ಗೊತ್ತಿತ್ತು. ಈ ಒಂದು ಜಾಗ ನೋಡಿದಾಗ ಇದಕ್ಕೆ ಇಷ್ಟು ಒಳ್ಳೆಯ ಜಾಗೆ ಪೇಟೆಯಲ್ಲಿ 3 ಕಡೆ ರಸ್ತೆ ಇದೆ. ಇದಕ್ಕೆ ಎದುರು ಬಗ್ಗೆ ಸೈಡ್ನಲ್ಲಿ ಮತ್ತು ಹಿಂದುಗಡೆ ಕೂಡ ರಸ್ತೆ ಇದೆ. ಒಂದು ಚೌಕಟ್ಟು ತ್ರಿಕೋನದ ಜಾಗೆ ಒಳ್ಳೆಯ ಜಾಗೆ ಅಂತ ಖಂಡಿತ ನಮಗೆ ನೋಡುವಾಗ ನನಗೆ ಅನಿಸಿತ್ತು ರೇಟ್ ಭಾಳ ಜಾಸ್ತಿ ಕೊಡ್ತಾ ಇದ್ದಾರೆ. ಇಷ್ಟು ಜಾಸ್ತಿ ರೇಟ್ ಅಂತ ನನ್ನ ಮನಸ್ಸಲ್ಲಿತ್ತು. ಬಟ್ ಹೇಳಿದರು ಇಲ್ಲ, ಈ ಬಿಲ್ಡಿಂಗಲ್ಲಿ ನಾವು 1-2 ವರ್ಷ ಕಾಯಬೇಕು, ಇನ್ವೆಸ್ಟ್ ಮಾಡಿದೆ ಕೊಟ್ಟ ಹಣವನ್ನು ಅದನ್ನು ಪಡಲಿಕ್ಕೆ ದ್ವಿಗುಣ ಮಾಡಲಿಕ್ಕೆ ಚಾನ್ಸ್ ಇದೆ. ನಾನು ಹೇಳಿದೆ ಒಂದು ರಿಸ್ಕಿನ ಇದೆ, ಪತ್ರಿಕೆಯಲ್ಲಿ ನಾವು ರಿಸ್ಕಲ್ಲಿ ನಡೆಸ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ರಿಸ್ಕಲ್ಲಿ ವ್ಯವಸ್ಥೆ ಮಾಡ್ತಾ ಇರುವಾಗ ಮುಂದೆಗೆ ಮಕ್ಕಳಲ್ಲಿ ಯಾವುದೋ ಒಂದು ಅದಕ್ಕೆ ಒಂದು
ಒಂದು ಆಧಾರವಾದ ಅಥವಾ ಸಂಪಾದನೆ ಒಂದು ದಾರಿ ಆಗೋದಿದ್ದರೆ, ಒಂದು ವ್ಯವಸ್ಥೆ ಆಗೋದಿದ್ದರೆ ಆಗಲಿ ಅಂತ ಹೇಳೋ ದೃಷ್ಟಿಕೋನದಿಂದ ನಾವು ಒಂದು ಪತ್ರಿಕೆಯ ಆಧಾರದ ಒಂದು ಭಾಗವನ್ನು ಅಥವಾ ಸಾಲದವನ್ನು ಒಂದು ಇನ್ವೆಸ್ಟ್ಮೆಂಟ್ ಆಗಿ ಇವತ್ತು ಇದರ ಮೇಲೆ ಹಾಕಿದ್ದೇವೆ. ನನಗೆ ಒಂದು ನಾನು ಗಿರಿದೇಡಿ ಹೇಳಿದ್ದೆ, ನಾನು ಪತ್ರಿಕೆಯಲ್ಲಿದ್ದೇನೆ, ಭ್ರಷ್ಟಾಚಾರದ ಹೋರಾಟ ಮಾಡ್ತಾಯಿದ್ದೇನೆ, ನೀವು ಕಟ್ಟಡ ಕಟ್ಟಿ ನನ್ನ ಪತ್ರಿಕೆ ಲಗಡಿ ಹೋಗ್ಬಾರ್ದು, ಪತ್ರಿಕೆ ಹೆಸರು ಹಾಳಾಗಬಾರ್ದು, ನೀವು ಹೇಗೆ ಕಟ್ತೀರಾ ಅದು ಒಳ್ಳೆಯ ಹೆಸರು ತರುವಂಥದ್ದು ಆಗಬೇಕು. ನನ್ನ ಡಾಕ್ಟರ್ ಮಗನ ಪತ್ರಿಕೆ ಕಟ್ಟಡ ಅದು ಕಾನೂನು ಮೀರಿ ಆಗಿದೆ, ಅದರ ಮೇಲೆ ಕೇಸು, ಅದನ್ನು ಅಪವಾದ. ನಾನು ಎಲ್ಲಿ ಏನು ಬರೀಲಿ, ನ್ಯೂಸ್ ಬರೀಲಿಕ್ಕೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮಗೆ ನ್ಯೂಸ್ ಬರೆಯೋ ಅವಶ್ಯಕತೆ ಬರ್ಬೋದು. ಅದು ಆಗಬಾರ್ದು. ಏನು ಬೇಕಾದ್ರೆ ಮಾಡಿ, ಕಾನೂನು ವ್ಯಾಪ್ತಿಯೊಳಗೆ ಮಾಡಿ. ಅದಕ್ಕಾಗಿ ಹಾಗೆ ಮಾಡೋದಿದ್ದರೆ ದುಡ್ಡು ಬೇಕಾದ್ರೆ ಕಡಿಮೆ ಆಗಲಿ, ಸ್ವಲ್ಪ ದುಡ್ಡಿನ ಅಡ್ಜಸ್ಟ್ಮೆಂಟ್ ಜಾಸ್ತಿ ಇರ್ತದೆ. ನಾವೆಲ್ಲ ಕಟ್ಟಡ ನೋಡ್ತೇವೆ, ಪಾರ್ಕಿಂಗಲ್ಲಿ ಕಟ್ಟಡ, ಸೈಡಿಗೆ ಕೊಟ್ಟ ರೋಡ್ಲಿ ಪುನಃ ಕಟ್ಟಡ, ಪಾರ್ಕಿಂಗ್ ತುಂಬ ಕಡೆಗೆ ನೋಡ್ತೇವೆ, ಪಾರ್ಕಿಂಗ್ ಕಟ್ಟಡ ಆಗಿರ್ತದೆ. ಅಂಥದ್ದು ಯಾವುದಕ್ಕೂ ಈ ಹಾಕಬಾರ್ದು. ಮಾಡಿದರೆ ಒಳ್ಳೆ ಕಟ್ಟಡ ಮಾಡಿ ಲಾಭದ ಅಂಶ ಅಂತ ಹೇಳುವಂಥ ಕಾರಣವನ್ನು ನಾನು ಅಷ್ಟೇ ಹೇಳಿದ್ದು. ಮತ್ತು ಕಟ್ಟಡ ಕಟ್ಟುವಾಗ ನಾನು ಬರಲಿಲ್ಲ, ಕಟ್ಟಡ ನೋಡ್ತಾ ಹೋಗ್ತಾಯಿದ್ದೆ. ಕಟ್ಟಡ ಮುಗಿಯೋರಿಗೆ ಕೂಡ ನಮ್ಮ ಹಸ್ತಕ್ಷೇಪ ಇರಲಿಲ್ಲ. ಗಿರಿಜರೆಡ್ಡಿ ಏನು ಮಾಡ್ತಾರೆ, ಅದಕ್ಕೆ ಒಂದು ಪೂಜೆ ಭಟ್ರಿದ್ದರು, ಅವರು ಪೂಜೆ ಮಾಡ್ತಾಯಿದ್ರು ಒಳ್ಳೆಯದಾಗಲಿ ಅಂತ ಆರೈಕೆ ಮಾಡ್ತಾಯಿದ್ರು. ನನ್ನ ಮಗ ಕೂಡ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಟ್ಟಿಗೆ ವಿಶ್ವಾಸದಲ್ಲಿ ಮಾಡಿದ್ದೀರಿ. ನಡೆದ ನಿಮ್ಮ ಮೂರೊಳಗೆ ಮತ್ತು ನಮ್ಮ ಮುನ್ನ ಇನ್ನು ಸೇರಿಕೊಂಡಿದ್ದರು, ಅವರು ಕೂಡ 4 ಜನ ಒಳ್ಳೆಯ ವಿಶ್ವಾಸ ಭರಿತಾಗಿ ಮಾಡಿದ್ರು. ಎಲ್ಲಿಯೂ ಕೂಡ ಈ ಕಟ್ಟಡ ಕಟ್ಟಿವಲ್ಲಿಂದ ಮಾರುವಲ್ಲಿವರೆಗೆ ನಮ್ಮೊಳಗೆ ಇವರೊಳಗೆ ಯಾರಿಗೂ ಯಾವ ತಕರಾರು ಬರಲಿಲ್ಲ. ನಡೆದು ಅದು ಕೂಡ ಒಂದು ಕಂಡೀಷನ್ ಇತ್ತು, ನಿಮ್ಮೊಳಗೆ ಯಾವುದೇ ತಕರಾರು ಇರಬಾರ್ದು, ಹೊಂದಾಣಿಕೆಯಲ್ಲಿ ಮಾಡಬೇಕು. ಮಾರುವಾಗಲಿ ತಗೊಳ್ಳುವಾಗ ರೇಟಿನ ವಿಷಯ ನೀವೆಲ್ಲ ಹೊಂದಾಣಿಕೆ ಮಾಡೋದಾದರೆ ಅದಕ್ಕೆ ನಾನು ಸಿದ್ಧ. ಹಾಗಾಗಿ ಅಲ್ಲಿಯೂ ಕೂಡ ಯಾವುದೇ ಒಂದು ತಕರಾರು ಬರಲಿಲ್ಲ. ಹಣದ ವಿಷಯದಲ್ಲಿ, ಮಾರುವ ವಿಷಯದಲ್ಲಿ, ತಗೊಳ್ಳೋ ವಿಷಯದಲ್ಲಿ ಇವತ್ತಿನವರೆಗಿಲ್ಲ. ಆಮೇಲೆ ನಾನು ನೆನೆಸ್ಕೊಂಡೆ, ಈ ಕಟ್ಟಡ ಆದ ಮೇಲೆ ಉಳಿದ್ರೆ ಒಂದು ಜಾಗ ನನಗಿರ್ತದೆ ಅಂತ. ಕಡೆಗೆ ನಾನು ಬರಲೇ ಇಲ್ಲಲ್ಲ, ಉಳಿಲೇ ಇಲ್ಲ, ಜಾಗ ಉಳಿಲಿಲ್ಲ, ಇಲ್ಲಿ ಎಲ್ಲ ಜಾಗ ಮಾರಾಟ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಕಟ್ಟಿದ್ದೀರಿ, ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀರಿ. ನೋಡಿ, ನೀರಿನ ಟ್ಯಾಂಕ್ ನಾನು ಬಂದಾಗ ತೋರಿಸಿದೆ. ಎಲ್ಲಕ್ಕಿಂತ ಮುಂಚೆ ಅಗತ್ಯದ್ದು ನೀರು. ಎಷ್ಟೋ ಕಟ್ಟಲ್ಲಿ ಬಿಲ್ಡಿಂಗ್ ತೆಗಿತೇವೆ, ಕಡೆ ಕೂತ್ಕೊಳ್ಳೋದು ನೀರು ಸರಿ ಬರೋದಿಲ್ಲ. ನೀರು ಎಲ್ಲಿಂದ ಬರಬೇಕು? ಒಂದು ನೀರಿನ ವ್ಯವಸ್ಥೆ ನಗರಸಭೆಯನ್ನು ನಂಬಿದರೆ ಎಷ್ಟು ನೀರು ಸಿಗ್ತದೆ? ನೋಡಿ, ಇಲ್ಲಿ ಬೋರ್ವೆಲ್ ವ್ಯವಸ್ಥೆ ಇದೆ, ಈ ಬಿಲ್ಡಿಂಗಿಗೆ ಸಾಕಷ್ಟು ನೀರಿನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಸ್ವಂತ ಟ್ಯಾಂಕನ್ನು ಮೇಲೆ ಹಾಕ್ಕೊಂಡಿದ್ದಾರೆ. ಯಾವುದೇ ಕೆಳಗೆ ರೂಮ್ಗಳಿಗೆ, ಶೌಚಾಲಯಗಳಿಗೆ ನೀರಿನ ವ್ಯವಸ್ಥೆ ಸಜ್ಜಿಸಿದೆ. ಅದು ಅತ್ಯಂತ ಅಗತ್ಯದ ವಿಷಯ. ಹಾಗಾಗಿ ಒಳ್ಳೆಯ ಮೇಲೆ ಗಾಡಿ ಮಾಡಿದ್ದಾರೆ. ನೋಡಿ, ಇದೊಂದು ರೂಮಾಗಿ ಕನ್ವರ್ಟ್ ಮಾಡಲಿಲ್ಲ, ಒಂದು ಹಾಲ್ ಮಾಡಿದ್ದಾರೆ. ಒಂದು ಹಾಲ್ ಇರಲಿ. ಒಂದು ಕಟ್ಟಡ ಕಟ್ಟಿದಾಗ ಅದರಲ್ಲಿ ಎಲ್ಲ ಸೌಕರ್ಯಗಳನ್ನ ಉಳಿಸಿಕೊಂಡು ಒಂದು ಒಳ್ಳೆಯ ಒಂದು ಮಾದರಿ ಕಟ್ಟಡ. ಈಗ ಮಾದರಿ ಕಟ್ಟಡ ಎಲ್ಲರ ಆಸೆ ಅಂತ, ಈ ಕಟ್ಟಡ ಕಟ್ಟಿದ್ದೀರಿ, ಇನ್ನೊಂದು ಕಟ್ಟಡ ಕಟ್ಟಿ. ಈ ಕಟ್ಟಡ ನಷ್ಟ ಆಗಿರ್ಬೋದು, ತುಂಬ ಲಾಭ ಆಗದೇ ಇರ್ಬೋದು. ಆದರೆ ಒಂದು ಬ್ರ್ಯಾಂಡ್ ಬಿಲ್ಡ್ ಆದಾಗ ಜನಗಳು ಪುನಃ ಕೇಳಲಿಕ್ಕೆ, ಕಟ್ಟಡ ಕಟ್ಟಲಿಕ್ಕೆ ಮುಂಚೆ ಬರ್ತಾರೆ. ಯಾಕೆಂದರೆ ಈ ಕಟ್ಟಡದ ಬಿಲ್ಡಿಂಗ್ ಇದೇ ಥರ ಇರ್ಬೋದು. ಹಾಗಾಗಿ ನಿಮಗೆ ಸಂಪಾದನೆ ಏನು ಮಾಡಿದ್ದೀರಿ, ಹಣ ಅಲ್ಲ, ತುಂಬ ಹಣ ಸಂಪಾದನೆ ಮಾಡಿದ್ದೀರಿ ನಂಬೋದಿಲ್ಲ, ಆದರೆ ವಿಶ್ವಾಸವನ್ನು ಗಳಿಸಿದ್ದೀರಿ, ವಿಶ್ವಾಸವನ್ನು ಉಳಿಸಿಕೊಂಡಿದ್ದೀರಿ. ಹಾಗಾಗಿ ಈ ಪಂಚಾಯತಲ್ಲಿರುವ ಪುತ್ತೂರಲ್ಲಿರುವ ಈ ಕಟ್ಟಡದಲ್ಲಿ ಯಾವುದೇ ಸೇರಿಕೊಂಡ ಅಂಗಡಿ ಅವನ ಅಭಿವೃದ್ಧಿ ಆಗ್ತಾನಂತ ಯಾಕೆ ನೆನೆಸಿಕೊಂಡೆ ಅಂದರೆ, ಕಟ್ಟಡ ಉದ್ಘಾಟನೆ ಆಗುವಾಗಲೇ ಇವತ್ತೊಂದು ಮರಿಕೇರು ಅಂಗಡಿ ಓಪನ್ ಆಗಿದೆ, ಮರಿಕೇರಿಗೆ ವ್ಯಾಪಾರ ಪ್ರಾರಂಭವಾಗಿದೆ. ನನಗೆ ಅಂಗಡಿ ನೋಡೋಕೆ ಅನಿಸಿತು, ನಾನು ಒಂದು ಅಂಥ ಅಂಗಡಿ ಮಾಡ್ಬೋದಿತ್ತಾ ಅಂತ. ಅಷ್ಟು ಒಳ್ಳೆಯ ಜಾಗೆ, ಅಷ್ಟು ಒಳ್ಳೆಯ ವಸ್ತುಗಳು, ಸಾವಯವ ವಸ್ತುಗಳು. ಒಂದು ಅಂಗಡಿ ಪ್ರಾರಂಭದ್ದು ನಾವು ಕಟ್ಟಡ ನೋಡ್ತೇವೆ, ಎಷ್ಟೋ ದಾರಿ ಬದಿಯಲ್ಲಿ ಕಟ್ಟಡ ನೋಡ್ತೇವೆ. ಕಟ್ಟಡ ಅರ್ಧ ಆಗುತ್ತದೆ, ನಿಲ್ತದೆ. ಕಟ್ಟಡ ಪೂರ್ಣ ಆಗ್ತದೆ, ಅದರಲ್ಲಿ ಅಂಗಡಿಗಳಿಗೆ ಜನ ಬರೋದಿಲ್ಲ, ಭೂತ ಬಂಗ್ಲೆ ಆಗಿ ಕೆಲವಾಗಿರ್ತದೆ. ಕಾರಣಗಳು ಬೇರೆ ಬೇರೆ. ಯಾವುದೋ ಒಂದು ವ್ಯವಸ್ಥೆಗಳನ್ನು ಹೊಂದಾಣಿಕೆ ಇಲ್ಲದೆ ಅಥವಾ ಯೋಚನೆ ಮಾಡದೆ ಇನ್ವೆಸ್ಟ್ ಮಾಡಿದರೆ ಅಥವಾ ಜನರಿಗೆ ಪ್ರಯೋಜನ ಆಗೋ ರೀತಿಯಲ್ಲಿ ಕಟ್ಟದೇ ಇದ್ದರೆ ಅದು ಒಂದು ಪಾಠ. ಹಾಗಾಗಿ ಇವತ್ತು ನಮ್ಮ ಹೆಗ್ಡೆಯವರಿಗೆ, ನಮ್ಮ ವೆಂಕಟೇಶ್ ಭಟ್ರಿಗೆ ಹಾಗೂ ನಮ್ಮ ಸಜ್ಜನಿಗೆ, ಅವರಿಗೆ 3 ಜನರಿಗೆ ಕೂಡ ನನ್ನ ವಿಶೇಷ ಅಭಿನಂದನೆ. ಯಾಕೆಂತೇಳಿದರೆ ಪುತ್ತೂರಲ್ಲಿ ಸಣ್ಣ ಕಟ್ಟಡ ಕಟ್ಟಿದರೂ ಕೂಡ ಒಂದು ಒಳ್ಳೆಯ ಕಟ್ಟಡ ಕಟ್ಟಿದ್ದೀರಿ, ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದೀರಿ. ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಹೋಗಲಿಲ್ಲ, ಸಾಕಷ್ಟು ವ್ಯವಸ್ಥೆ ಇದೆ. ಸುತ್ತ 3 ಕಡೆ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಆಮೇಲೆ ಮೇಲ್ಗಡೆ ಕೂಡ ಒಳ್ಳೆಯ ಲಿಫ್ಟ್ ಹಾಕಿದ್ದೀರಿ. ಇಷ್ಟ 3 ಫ್ಲೋರ್ನ ಕಟ್ಟಡದಲ್ಲಿ ಲಿಫ್ಟ್ ಇದೆ. ಸಣ್ಣ ಕಟ್ಟಡ ಅದು ಕೂಡ ಲಿಫ್ಟ್ನ ವ್ಯವಸ್ಥೆ ಮಾಡಿದ್ದೀರಿ. ಮುಂದಿನ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡಿ ಒಂದು ಕಟ್ಟಡ ಕಟ್ಟಿದ್ದೀರಿ. ಎಲ್ಲ ಸೌಕರ್ಯ ಒಳಗಡೆ ಕಟ್ಟಡ ಖಂಡಿತವಾಗಿ ಯಾರು ತಗೊಂಡಿದ್ದಾರೋ, ನಾನು ಬರ್ತಾ ಹೇಳಿದೆ, ಈ ಕಟ್ಟಡ ಯಾರ್ದು, ಈಗ ನಮ್ಮದಲ್ಲ, ಈ ಕಟ್ಟಡ ಯಾರ್ದು ತಗೊಂಡವ್ರದ್ದು ಎಲ್ಲ ಆದ ಮೇಲೆ ಅವರ ಕಟ್ಟಡ ಆಯಿತು. ಆದರೆ ಆ ಕಟ್ಟಡ ತಗೊಂಡವರಿಗೆ
ನಿರಂತರವಾಗಿ ಬೇಕಾದ ಸೇವೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡೋ ಜವಾಬ್ದಾರಿ ಸಂಸ್ಥೆಯನ್ನು ಕಟ್ಟಿದವರಿಗಿದೆ. ಸೊಸೈಟಿಯಲ್ಲಿ ಏನೇ ಇರಲಿ ಅದನ್ನು ಕೂಡ ನಡೆಸ್ತಾ ಮುಂದೆ ಅವರಿಗೆ ಕೂಡ ಯಶಸ್ಸಿಗೆ ನನ್ನ ಹಾರೈಕೆ. ಎಲ್ಲ ಕಟ್ಟಡದಲ್ಲಿ ಬಂದ ಎಲ್ಲ ರೂಮಿನವರು ಯಶಸ್ವಿಯಾಗಲಿ. ಹಾಗೆ ಇನ್ನೊಂದು ಕಟ್ಟಡ ನೀವು ಕಟ್ಟುವುದಿದ್ರೆ ಅದಕ್ಕೆ ನಿಮಗೆ ಜನ ಬೆಂಬಲ ಸಿಕ್ಕಿಸ್ತಾ ಹಾರೈಸ್ತೇನೆ. ಬಂದರೆ ಧನ್ಯವಾದ ಸರ್. ಇದೀಗ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಸ್ಮರಣಿಕೆ ಕೊಟ್ಟು ಗೌರವಿಸುವಂತಹ ಸಮಯ. ಕೆ ಗಿರಿಧರ್ ಹೆಗ್ಡೆ ಅವರು, ವೆಂಕಟೇಶ್ ಭಟ್ ಅವರು ಮತ್ತು ಶ್ರೀರಣ್ಣ ಊರುಬೈಲವರು ವೇದಿಕೆಗೆ ಬರಬೇಕು. ಅರುಣ್ ಕುಮಾರ್ ಪುತ್ತಿಲರ್ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀ ಬಾಲಚಂದ್ರ ಉಪಾಧ್ಯಕ್ಷರು, ಪುತ್ತೂರು ನಗರಸಭೆ, ಅವರಿಗೆ ಸ್ಮರಣಿಕೆಯನ್ನು ಕೊಡಬೇಕು. ಶ್ರೀ ರಮೇಶ್ ರೈ, ಶ್ರೀ ಮೊಹಮ್ಮದ್ ಅಲಿ ಅವರಿಗೂ ಕೂಡ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತದೆ. ಶ್ರೀ ಡಾಕ್ಟರ್ ಯು ಪಿ ಶಿವಾನಂದ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಕಡೆಯ ಹಂತಕ್ಕೆ ನಾವೀಗ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ ಶ್ರೀ ಸುಜನ್ ಊರುಬೈಲು ಇವರಿಂದ. ತ್ರಿನೇತ್ರ ಕಾಂಪ್ಲೆಕ್ಸ್ ಇಂದು ಲೋಕಾರ್ಪಣೆಗೊಂಡು ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ನನಗೆ ಕೂಡ ಕಾರ್ಯಕ್ರಮದ ನಿನ್ನೆವರೆಗೆ ನಮ್ಮ ಸುದ್ದಿ ಸಸ್ಯ ಜಾತ್ರೆಯ ಕಾರ್ಯಕ್ರಮದಿಂದ ಒಂದು ದಿನ ಗ್ಯಾಪ್ನಲ್ಲಿ ನಮ್ಮ ಲೋಕಾರ್ಪಣೆ ಇದ್ದರೂ ಕೂಡ ನಮ್ಮ ಎಲ್ಲ ಟೀಮ್ ಒಟ್ಟಿಗೆ ನಮ್ಮ ಪಾರ್ಟ್ನರಾದ ಗಿರಿಧರ್ ಹೆಗ್ಡೆ ಅವರ ಒಂದು ಉತ್ತಮ ಹಗಲು ರಾತ್ರಿ ಕೆಲಸ ಮಾಡಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಮ್ಮ ವೆಂಕಟೇಶ್ ಭಟ್ರು ಕೂಡ ಕಂಪ್ಲೀಟ್ ಆಗಿದಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡಿದ ಕಾರಣ ಒಂದು ಕಾರ್ಯಕ್ರಮದ ಕೊನೆಯ ಕ್ಷಣಕ್ಕೆ ಬಂದು ತಲುಪಿದ್ದೇವೆ ನಾವು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡಿದಂಥ ಮಾಜಿ ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅವರಿಗೆ. ಹಾಗೂ ಲಿಫ್ಟ್ ಉದ್ಘಾಟನೆ ಮಾಡಿ ದೀಪ ಪ್ರಜ್ವಲನೆ ಮಾಡಿದಂಥ ಡಾಕ್ಟರ್ ಎಂ ಕೆ ಪ್ರಸಾದ್ರವರು ನಮ್ಮನ್ನು ಆಶೀರ್ವದಿಸಿ ತೆರಳಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಹಿಂದೂ ಮುಖಂಡರಿದ್ದಾರೆ. ನಮ್ಮನ್ನು ಆಶೀರ್ವಾದ ಮಾಡಿ ಕಾರ್ಯಕ್ರಮದಲ್ಲಿ ಸ್ಟಾರ್ಟಿಂದ ಕೊನೆಯವರೆಗೂ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಕೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ಬುಡಿಯಾರ್ ರಾಧಾಕೃಷ್ಣ ಅವರು ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಿ ಹೋಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಕೇಳ್ತಾ ಇದ್ದೇವೆ. ಬಾಲಚಂದ್ರ ಕೆ ಅವರು ಕಾರ್ಯಕ್ರಮದಲ್ಲಿ ಇದ್ದಾರೆ, ಇನ್ನೂ ಕೂಡ ನಮ್ಮ ಜೊತೆ ಇರುವ ಕಾರಣ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನಮ್ಮೊಟ್ಟಿಗೆ ಎಲ್ಲದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಅವರಿಗೆ ಧನ್ಯವಾದವನ್ನು ಕೇಳ್ತೇವೆ. ಧನ್ಯವಾದಗಳು. ಶ್ರೀಮತಿ
ಶಕುಂತಲಾ ಟಿ ಶೆಟ್ಟಿ ಮಾಜಿ ಶಾಸಕರು ಪುತ್ತೂರು ಬೆಳಿಗ್ಗೆ ಬಂದು ನಮ್ಮನ್ನು ಮಾತಾಡಿಸಿ ಕಾರ್ಯಕ್ರಮದಲ್ಲಿ ಭಾಗಿಗೊಳ್ಳಿಕ್ಕಾಗಲಿಲ್ಲ, ಅವರಿಗೆ ಸಭಾ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿಕ್ಕಾಗಲಿಲ್ಲ. ಆದರೆ ಬೆಳಿಗ್ಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಕೇಳ್ತಾ ಇದ್ದೇವೆ. ಧನ್ಯವಾದಗಳು. ಮುಳಿಯಾ ಕೇಶವ ಪ್ರಸಾದ್ರವರು ಬೆಳಿಗ್ಗೆ ಬಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಒಂದು 2 ಮಾತುಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅವರ ಅನುಸ್ಮೃತಿ ಕೇಳ್ತಾ ಇದ್ದೇವೆ. ಧನ್ಯವಾದಗಳು. ಪಂಜಿಗುಡ್ಡೆ ಶ್ರೀ ಪಂಜಿಗುಡ್ಡೆ ಈಶ್ವರ ಭಟ್ರು, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಇವರು ಕೂಡ ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರಿಗೆ ಕೂಡ ಧನ್ಯವಾದಗಳನ್ನು ಕೇಳ್ತಾ ಇದ್ದೇವೆ. ಶ್ರೀ ರಮೇಶ್ ರೈ, ಸದಸ್ಯರು ಪುತ್ತೂರು ನಗರಸಭೆ, ನಮ್ಮ ಕಾರ್ಯಕ್ರಮದಲ್ಲಿ ಶುರುವಿಂದ ಕೊನೆಯವರೆಗೆ ಇದ್ದರೆ ನಮ್ಮೊಟ್ಟಿಗೆ ಇನ್ವಾಲ್ವ್ಮೆಂಟ್, ನಮ್ಮ ಕೌನ್ಸಿಲರ್ ಆಗಿ ಎಲ್ಲದಲ್ಲೂ ನಮಗೆ ಸಹಾಯಸ್ತ ಮಾಡಿದ್ದಾರೆ, ನಮ್ಮೊಟ್ಟಿಗೆ ಸಪೋರ್ಟಿವ್ ರೋಲ್ ಆಗಿ ವರ್ಕ್ ಮಾಡಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು. ಶ್ರೀ ಶಶಿಕುಮಾರ್ ಬಾಳ್ಯೊಟ್ಟು, ನಿರ್ದೇಶಕರು SDCC ಬ್ಯಾಂಕ್ ಮಂಗಳೂರು, ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಗತ್ಯ ಕಾರ್ಯದ ಮೇಲೆ ತೆರಳಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಡಾಕ್ಟರ್ UP ಶಿವಾನಂದ್, MD ಸುದ್ದಿ ಸಮೂಹ ಸಂಸ್ಥೆಗಳು, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲೇ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಶ್ರೀ ಮೊಹಮ್ಮದ್ ಅಲಿ, ಮಾಜಿ ಸದಸ್ಯರು ನಗರಸಭೆ ಪುತ್ತೂರು, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಇರುವಷ್ಟೇ ಅದಕ್ಕಿಂತ ಹೆಚ್ಚು ಉತ್ಸಾಹದಲ್ಲಿ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ತುಂಬ ಹಿತೈಷಿಗಳು, ಬಂಧು ಮಿತ್ರರು, ಫ್ಯಾಮಿಲಿ ಎಲ್ಲರ ಹೆಸರನ್ನು ಹೇಳಲಿಕ್ಕಾಗೋದಿಲ್ಲ. ಇದರಲ್ಲಿ ನಿತ್ಯಾನಂದ ಮುಂಡೋಡಿಯವರಿದ್ದಾರೆ, UP ರಾಮಕೃಷ್ಣರಿದ್ದಾರೆ, ಉಜ್ವಲ್ ಇದ್ದಾರೆ, ಸದಾಶಿವ ಅಂಬೇಕನವರಿದ್ದಾರೆ, ದಕ್ಷ ಅವರು ಬಂದಿದ್ದರು, ಎಲ್ಲರೂ ಇದ್ದಾರೆ. ಎಲ್ಲರನ್ನ ಹೆಸರನ್ನು ಬಿಟ್ಟು ಹೋದರೆ ಕ್ಷಮಿಸಬೇಕು. ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸೇರಿಕೊಂಡು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಧನ್ಯವಾದ ಕೇಳಿಕೊಳ್ತಿದ್ದೀನಿ. ಧನ್ಯವಾದಗಳು. ಹಲೋ, ತಮಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಅದರ ರೀತಿ ನಮ್ಮ ಜೊತೆಗೆ ಪುತ್ತೂರಿನ ನ್ಯಾಯವಾದಿಗಳು, ಸುದ್ದಿ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕರಾಗಿರುವ ಶ್ರೀ NK ಜಗನಿವಾಸರಾವ್ ಅವರು ಉಪಸ್ಥಿತರಿದ್ದಾರೆ. ಕೆನರಾ ಬ್ಯಾಂಕ್ ಪುತ್ತೂರಿನ ಮ್ಯಾನೇಜರ್ ಆಗಿರುವ ಸುರೇಶ್ ರವರು ನಮ್ಮ ಜೊತೆಗಿದ್ದಾರೆ. ಪುತ್ತೂರಿನ ಶ್ರೀ ಸದಾಶಿವ ಪೈ ನಮ್ಮ ಜೊತೆಗಿದ್ದಾರೆ. ಮೈತ್ರಿ ಎಲೆಕ್ಟ್ರಿಕಲ್ನ ಮಾಲಕರು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾಗಿರುವ ಶ್ರೀ ರವಿನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ. ವಿಶ್ವಾಸ್ ಎಂಟರ್ಪ್ರೈಸಸ್ನ ಶ್ರೀಕಾಂತ್ ಶನಿ ಅವರು ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ಅನಿತಾ ಆಯಿಲ್ ಮಿಲ್ನ ಇಂದಾಜೆ ಪ್ರಕಾಶ್ ನಾಯ್ಕರವರು ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ಹಾಗೆ ಮಾಚಿದೇವ ಸೊಸೈಟಿ ಅಧ್ಯಕ್ಷರಾಗಿರುವಂತಹ ಸುಭಾಷ್ ರವರು, ಮುನ್ನಾ ಭಟ್ರವರು, ಹಾಗೆ ಆದರ್ಶ ಆಸ್ಪತ್ರೆಯ ಡಾಕ್ಟರ್ ಸುಬ್ರಾಯ ಭಟ್ರವರು ನಮ್ಮ ಜೊತೆಗೆ ಭಾಗವಹಿಸಿದರು. ಸದಾಶಿವ ಭಟ್ ಮರಿಕೆ ಅವರು ಭಾಗವಹಿಸಿದರು. ತಾಜ್ ಮಹಲ್ ಹೋಟೆಲ್ನ ಮಾಲಕರಾಗಿರುವ ತಾರನಾಥ ಹೆಗ್ಡೆ ಅವರು ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ಭರತ್ ರೈ ಅವರು ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರಮುಖರು ನಮ್ಮ ಜೊತೆಗೆ ಭಾಗವಹಿಸಿದರೆ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಪ್ರೀತಿಯ ವಂದನೆಗಳು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.